ಇರುವಂತಹ ಸ್ಥಳ ಕಾರ್ತವೀರ್ಯಾರ್ಜುನ ಎಂಬುದಾಗಿ ಬಂದಂತಹ ಕಾರ್ಯ ಮುನಿ ಬಗ್ಗೆ ಲೋಕದಲ್ಲಿ ಉನ್ನತಿಯನ್ನು ಸಾಧಿಸಿ ವರ್ತಮಾನ ಕಾಲಕ್ಕೆ ಚಕ್ರವರ್ತಿಯಾಗಿ ಬರೆಯುತ್ತಾ ಇದ್ದೆ ನಾನು. ಅವರ ಅನುಗ್ರಹ ವಿಶೇಷ ಅಂತ ಹೇಳಿದೆ. ನಾನು ಹುಟ್ಟಿ ಬರುವಂತಹ ಕಾಲಕ್ಕೆ ನನಗೆ ಕೈಗಳಿಲ್ಲವಂತೆ, ಕರಗಳಿಲ್ಲದಂತಾಗಿರುವುದು ನಮ್ಮ ವಂಶದ ಉದ್ಧಾರ ಹೇಗೆ ಎಂಬ ಹಾಗೆ ಮಾತಾಪಿತರು ಪರಿತಪಿಸುವುದಕ್ಕೆ ತೊಡಗಿದರು. ಆ ಕಾಲದಲ್ಲಿ ಮಾತೆಯಾದಂತಹ ರಾಕಾವತಿ ದೇವಿಯವರು ಶಿಶುವಾಗಿದ್ದಂತಾನನ್ನು ಎತ್ತಿಕೊಂಡು ನೇರವಾಗಿ ದತ್ತಾತ್ರೇಯ ಮುನಿಗಳ ಆಶ್ರಮದ ಕಡೆಗೆ ತೆರಳಿದಂತೆ. ತ್ರಿಮೂರ್ತಿ ರೂಪರು, ತ್ರಿಗುಣಾತೀತರು, ಅನಸೂಯ ತನೆಯರು, ಆಶ್ರಿತ ವಸ್ತರು ಆದಂತಹ ದತ್ತಾತ್ರೇಯ ಮುನಿಗಳ ಪದತಲದಲ್ಲಿ ಇರಿಸಿ ಕಣ್ಣೀರುಗಳನ್ನು ಬೇಡಿಕೊಂಡಂತೆ. ಕೈಗಳಲ್ಲಿರುವಂತಹ ಇವರನ್ನು ನೀವೇ ಉದ್ಧರಿಸಬೇಕು ಸ್ವಾಮಿ ಎಂಬ ಹಾಗೆ ಬೇಡಿದ್ದೆ ತಡ. ಕರುಣಾ ಹೃದಯಗಳಾದಂತಹ ಗುರುಗಳು ಕರುಣಾ ವರ್ಷವನ್ನೆಲ್ಲ ಮೇಲೆ ಸುರಿಸಿದ್ರಲ್ಲ. ಮಂತ್ರ ಜಲವನ್ನು ಪ್ರೋಕ್ಷಿಸಿ ಇವನು ಸಹಸ್ರಬಾಹುವಾಗಲಿ ಎಂಬ ಹಾಗೆ ಹರಸಿದ್ದೇ ತಡ ನಾನು ಸಹಸ್ರಬಾಹುವಾದೆ. ಕೃತವೀರ್ಯ ಭೂಪತಿಗಳ ಮಗನಾದ್ರಿಂದ ಕಾರ್ತವೀರ್ಯನೆಂದು ಅವರಿಂದ ನಾಮಕರಣಗೊಂಡದ್ದು ಅರ್ಜುನ ಎಂಬ ಹಾಗೆಯೂ ವರ್ತಮಾನ ಕಾಲದಲ್ಲಿ ಕಾರ್ತವೀರ್ಯನೆಂಬಂತಹ ಹೆಸರನ್ನು ಹೊಂದಿ ಪ್ರಬುದ್ಧನಾಗಿ ಬರೆಯುತ್ತಾ ಇದ್ದೇನೆ. ವಾನಪ್ರಸ್ಥಾಶ್ರಮವನ್ನು ತಂದೆ ಕೈಗೊಳ್ಳುವಂತಹ ಕಾಲಕ್ಕೆ ಮಾಹಿಷ್ಮತಿಯ ಪೀಠದಲ್ಲಿ ಕುಳ್ಳಿರಿಸಿ ಹೇಳಬೇಕಾದಂತಹ ನೀತಿಯುಕ್ತವಾದಂತಹ ಮಾತುಗಳನ್ನು ನಾಡಿ ಹೊರಟು ಹೋಗಿದ್ದಾರೆ. ತಂದೆ ಮಾಡಿದ್ದನ್ನೇ ತಿಂದು ಮುಗಿಸುವುದಕ್ಕಿರುವನಲ್ಲ ನಾನು. ಅವರು ಮಾಡಿದ್ದನ್ನು ವೃದ್ಧಿ ಮಾಡಬೇಕೆಂಬಂತಹ ಉದ್ದೇಶದಿಂದಲೇ ಏನು ಮಾಡಿದೆ ಬಂದಿರೋ ಪಾತಾಳೋಕವನ್ನು ಪ್ರವೇಶ ಮಾಡಿದಂತಹ ಕಾಲಕ್ಕೆ ಬಂದಂತಹ ಮುರಗಾದಿಗಳ ತಲೆಯನ್ನು ಕಟ್ಟಿ ಅವರಿಂದಲೇ ಯೋಗ್ಯವಾದಂತಹ ಕಪ್ಪಕಾಡಿಕೆಯನ್ನು ಹೊಂದಿದವರಿದ್ದೇನೆ. ಆಮೇಲೆ ಭೂಲೋಕ ಅಂದ ಕಳಿಂಗ ಕಾಮವಾಗಿರುವಂತಹ ದೇಶಗಳನ್ನು ಪ್ರವೇಶ ಮಾಡಿ ಅಲ್ಲಿರುವಂತಹ ಧರಾಮರ ಅದಟ್ಟನ್ನು ಮುರಿದು ಅವರ ತಲೆಯಲ್ಲಿ ಕಪ್ಪದ ಹೊರೆಯನ್ನು ಹೊರಿಸಿಕೊಂಡವನಿದ್ದೇನೆ. ಉಭಯ ಲೋಕಗಳು ಸ್ವಾಧೀನವಾದಂತಹ ಕಾಲಕ್ಕೆ ಮೇಲೋಕದ ದೊರೆಯಾದಂತಹ ದೇವೇಂದ್ರನೇ ಕೆಳಗಿಳಿದು ಬಂತು. ಕಾರ್ತವೀರ್ಯಾರ್ಜುನ, ನೀನು ಚಕ್ರವರ್ತಿ ಅಂತ ಹೇಳಿರಲ್ಲ, ನನ್ನ ಚಕ್ರವರ್ತಿತ್ವವನ್ನು ಒಪ್ಪಿಕೊಂಡ ಮೇಲೆ ಅಲ್ಲಿವರೆಗೆ ಹೋಗಬೇಕಾದ ಅಗತ್ಯವೇನು? ವಿಜಯ ಯಾತ್ರೆಯನ್ನು ಪೂರೈಸಿ ನೇರವಾಗಿ ಮಹಿಷ್ಮಂತು ಪ್ರವೇಶ ಮಾಡಿದಂತಹ ಕಾಲ. ಸಂತೋಷಕ್ಕಾಗಿ ಸಭೆ ಸಭಾ ಕಲಾಪಗಳು ನಡೆಯಲಿ ನಡೆಯಲಿ.
ಬರಬಾರ್ದು ಅಂತ ನಡ್ಕೊಂಡೇ ಬರಬೇಕು. ಆದರೆ ಸಭೆಗೆ ಬರುವವರಲ್ಲ, ಎಲ್ಲರೂ ಸಭಾ ಪ್ರವೇಶ ಮಾಡಿದ್ದೀರಿ. ನೋಡಿದ್ರ ಎಲ್ಲರೂ ಬಿಟ್ಟ ಕಣ್ಣುಗಳೇ ನೋಡ್ತಾ ಇದ್ದಾರೆ. ಹೆಂಡತಿರಲ್ಲ ಯಾಕೆ ಪ್ರವೇಶ ಮಾಡಿದ್ದಾರೆ ಅಂತ. ನನ್ನ ಸಭೆಯ ಮೆರುಗು ನೋಡ್ಬೇಕು ಅಂತ ಬಂದಿರೋ ಹೇಗೆ? ಹಾಗೆ ಬಂದದ್ದು ಅಂತಾದ್ರೆ ಮುಖದಲ್ಲಿ ಸಂತೋಷ ಬೇಕಿತ್ತು. ಜಡದ ಬದಲ ಬಾಡಿ ಹೋಗಿದೆ, ಮನದಲ್ಲಿ ಯಾವುದೋ ಒಂದು ಬೇಕು ಅಂತ ಉಂಟು ಗೊತ್ತಾಯ್ತು. ನನ್ನಲ್ಲಿ ಹೇಳಿ ಅದನ್ನು ಈಡೇರಿಸಬೇಕೆಂಬ ಉದ್ದೇಶದಿಂದ ಬಂದಿರಾ? ನಿನಗೇನು ಆಭರಣ ಬೇಕೆ? ನಿನಗೆ ಹೊಸ ಸೀರೆ ಬೇಕೆ? ಅಷ್ಟರಲ್ಲಿ ಸಾಕಾಗುದಿಲ್ಲ. ನಿನಗೇನು ಬೇಕು? ಏನು ಮನದ ಬಯಕೆ ಹೇಳಿ ಹೇಳಿ ಇನಿಯನಿಲಾಲಿಸು ನಾವೆಂಬ ಆದರೆ ರಾಜಕೀಯದಲ್ಲಿ ಇರುವಂತಹ ಸಮಯದಲ್ಲಿ ಹೆಂಗಸರಾದಂತ ನಮ್ಮ ಪ್ರವೇಶವಿರಬಾರದು. ಆದರೆ ಇಂದಿನ ದಿವಸದಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ. ಒಬ್ಬರ ಇಬ್ಬರು 500 ಮಂದಿ ಇದ್ದೀರಿ, 500 ಮಂದಿ ಸಭಾ ಪ್ರವೇಶ ಮಾಡಿದ್ರೆ ಜಾಗವಿಲ್ಲ. ನಾವು 500 ಮಂದಿಗಳು ಬಹುಮತದಿಂದಲೇ ಇಲ್ಲಿಗೆ ಬಂದಿದ್ದೇವೆ. ಒಮ್ಮತ? ಹೌದು. ಎಲ್ಲರದ್ದು. ಏನು ವಿಷಯ? ಕಾರಣ ಇದೆ. ನೀವು ಎಲ್ಲರಿಗೂ ಕೂಡ ಬೇಕಾದನ್ನು ಕಲ್ಪಿಸುವವರು. ಆದರೆ ಇಂದಿನ ದಿವಸದಲ್ಲಿ ನಿಮಗೆ ಕೊಡ್ಲಿಲ್ಲ ಅಂತಾದ್ರೆ ಮತ್ತೆ ದೊರೆತ ಹೇಳುದು ಹೇಗೆ? ಮನೆಯವರಿಗೆ ಯಜಮಾನರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಊರಿನವರಿಗೆ ಕೊಟ್ಟಾರೋ ಅಂತ. ನೀವು ಆದ್ರೆ ಏನು ಮಾಡೋಣ, ಊರಿನವರಿಗೆ ಹೆಚ್ಚು ಕೊಡ್ತೀರಿ, ನಮಗೆ ಕೊಡುವುದು ಕಡಿಮೆ ಆಗಿದೆ ಅಂತ ಹೇಳಿದಲ್ಲ. ಇಂದಿನ ದಿವಸದಲ್ಲಿ ನಮಗೆ ಸಹಿಸುವುದಕ್ಕಾಗುವುದಿಲ್ಲ. ಏನಾಯ್ತೆ? ಅಷ್ಟೆಲ್ಲ ರಾಜವೈದ್ಯರಿದ್ದಾರೆ, ಬೇಕಾದ ಔಷಧಿ ತಗೊಳ್ಳಿಕ್ಕೆ ಆಗುದಿಲ್ಲ. ಏನು ಸ್ವಾಮಿ, ರೋಗವ ನಮಗೆ ಮತ್ತೆ ಸಹಿಸುವುದಕ್ಕಾಗುದಿಲ್ಲ ಅಂತ ಹೇಳ್ತಿ? ಹಾಗಲ್ಲ. ತಲೆನೋವು, ಹೊಟ್ಟೆ ನೋವು ಏನಾಯ್ತು ಹೇಳು? ಅದಕ್ಕೇನು ತೊಂದರೆ ಇಲ್ಲ ಸ್ವಾಮಿ, ನಮ್ಮ ಆರೋಗ್ಯ ಸರಿಯಾಗಿ ಇದೆ. ಆದರೆ ವಾತಾವರಣದಿಂದಾಗಿ ನಮಗೆ ಸಹಿಸುವುದಕ್ಕಾಗುವುದಿಲ್ಲ. ವಾತಾವರಣ ಇದ್ದ ಹಾಗೆ ಇರುವುದಿಲ್ಲ, ಏನು ಮಾಡ್ಲಿಕ್ಕೆ ಆಗ್ತದೆ? ಏನಾಯ್ತು ಈಗ ವಾತಾವರಣ? ಅದರಿಂದಲೇ ಸಮಸ್ಯೆ ಆದದ್ದು. ಏನಾಗಿದೆ? ತಾಪ. ವೈಶಾಖದಲ್ಲಿ ಸೂರ್ಯನ ತಾಪ ಇದ್ದದ್ದೇ ಹೌದಲ್ವ? ಹೌದು ಸ್ವಾಮಿ, ಅದು ಸಮ ಪ್ರಮಾಣದಲ್ಲಿ ಇದ್ರೆ ತೊಂದರೆ ಇಲ್ಲ. ಆದ್ರೆ ಈ ಹೊತ್ತಿನಲ್ಲಿ ಆ ಸೂರ್ಯನ ತಾಪ ಹೆಚ್ಚಿಗೆ ಆಗಿದೆ,
ನಮಗೆ ಸಹಿಸುವುದಕ್ಕಾಗುವುದಿಲ್ಲ. ಇನ್ನ ಕಾಟವ ಹೌದು. ಇನ್ನ ಉದಿಸಿ ಬರಬೇಕೆಂಬ ಹಾಗೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡುವುದಿಲ್ಲ ಬ್ರಾಹ್ಮಣರೆಲ್ಲ. ಜಗದ ತಮವನ್ನು ತಮಿಸಿ ಬೆಳಕಿನ ಸೊಗವ ಪಸರಿಸಿ ಸಕಲ ಜೀವಾಳಿಗಳ ಪೊರೆಯುವ ಕರ್ಮಸಾಕ್ಷಿಯ ಈ ಬ್ರಾಹ್ಮಣರೆಲ್ಲ ಬೆಳಿಗ್ಗೆ ತಪಸ್ಸು ಮಾಡಿದ ಕಾರಣದಿಂದಲೇ ಹೀಗೆ ತಾಪ ಹೆಚ್ಚಾಗುವುದು. ಉದಿಸಿ ಬಾ ಲೋಕದ ಜನತೆಯಲ್ಲಿ ಕರ್ತವ್ಯ ಜಾಗೃತಿಯನ್ನು ಉಂಟು ಮಾಡುವಂತ ಕರ್ಮಸಾಕ್ಷಿಯಾದ ಪ್ರತ್ಯಕ್ಷ ದೇವನಾದ ಭಗವಂತ ಸೂರ್ಯನಾರಾಯಣನಿಗೆ ವಂದಿಸುವುದು. ಹೌದು. ನೀನು ಅವನ ತಾಪ ಅಂತ ಹೇಳ್ತೀವಿ. ಹೌದು ಸ್ವಾಮಿ. ಉದಯ ಕಾಲದಲ್ಲಿ ನಮಗೆ ಯಾವ ತೊಂದರೆಯೂ ಇಲ್ಲ. ಮಧ್ಯಾಹ್ನದ ಹೊತ್ತಿನಲ್ಲಿ ಸಹಿಸುವುದಕ್ಕಾಗುವುದಿಲ್ಲ. ಎಷ್ಟು ಮಂದಿ ಸಖಿ ಜನರಿಲ್ಲ ಅವರಲ್ಲಿ ಗಾಳಿ ಹಾಕಲಿಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲಿಗೆ ಸ್ವಾಮಿ ಗಾಳಿ ಹಾಕುವುದು? ನಮ್ಮ ಉದ್ಯಾನವನದಲ್ಲಿ ಕೊಳ ಇಲ್ಲ, ಹೋಗಿ ನಿನಗೆ ಸ್ವಲ್ಪ ಬಿದ್ದುಕೊಳ್ಳಿಕ್ಕೆ ಆಗುದಿಲ್ಲ. ಅದರಲ್ಲಿ ನಮಗೆ ಗಾಳಿ ಹಾಕುವ ವ್ಯವಸ್ಥೆ ಬೇಕಾ? ನೀವೇ ಮಾಡ್ಲಿಲ್ವ ಶೀತಲೀಕರಣ? ಹೌದಪ್ಪ. ಕೋಣೆ ಅವರು ಕೊಳ ಉಂಟಲ್ಲ, ಅಲ್ಲಿ ಹೋಗಿ ಮಲಗಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಇಲ್ಲ ಸ್ವಾಮಿ, ಕೊಳದಲ್ಲಿ ಬಿದ್ರೂ ಕೂಡ ಬಿಸಿ, ಹೋಗಿ ಹಾಸಿಗೆಯಲ್ಲಿ ಮಲಗಿದ್ರು ಬಿಸಿ, ನಿಮ್ಮ ಹತ್ತಿರ ಬಂದ್ರೂ ಬಿಸಿ. ಪ್ರಕೃತಿಗೆ ಹೋದ್ರೂ ಬಿಸಿ, ಎಲ್ಲಿ ಹೋದ್ರೂ ಬಿಸಿ ಬಿಸಿ ಬಿಸಿ, ಸಹಿಸುವುದಕ್ಕಾಗುವುದಿಲ್ಲ. ಹಾಕು. ನೀವು 500 ಜನ ಇರುವಾಗ ಎಲ್ಲರದ್ದು ಒಂದು ಅಭಿಪ್ರಾಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿನಗೆ ಹೀಗೆ ಅಲ್ವಾ? ಹೌದು. ಮೊದಲು ನನ್ನ ಮನೆಗೆ ಬಂದವಳು ನೀನು ನನ್ನ ಮಡದಿಯಾಗಿ, ಹೌದು. ಆಮೇಲೆ ಬಂದವರಿಗೆಲ್ಲ ನೀನು ಅಕ್ಕ ಅಲ್ವಾ? ಹೌದು. ಹಾಗಾಗಿ ಇವಳಲ್ಲಿ ಕೇಳ್ತೇನೆ, ನೀವು ಹೇಳಿದ್ರು ಸರಿಯೇ. ಅಕ್ಕ ಬೇಡಿದ ಮಾತು ಅಕ್ಕುದಾಗಿರುವುದು, ಅಕ್ಕ ಬೇಡಿದ ಮಾತು ಅಕ್ಕುದಾಗಿರುವುದು, ಅಕ್ಕನ ಮಾದಿಯ ತಾಳಿಬಿಂದು, ಅಕ್ಕನ ಮಾದಿಯ ತಾಳಿಬಿಂದು. ಮನಸ್ಸಿನಲ್ಲಿ ಏನು ಅಂದುಕೊಳ್ಳುತ್ತೀರಿ ಅಂತ ಭಾವಿಸಿಕೊಂಡು ಬೇಕಾದನ್ನು ತಂದು ಕೊಡ್ತಾ ಇದ್ದವರು. ಮನದನ್ನೇರೆ ಅಂತ ಕರೆದ್ರೆ ಸಾಕು, ನಾವು ಬಳಿಯಲ್ಲಿ ಬರ್ತಾ ಇದ್ದವರು. ಆದ್ರೆ ಇವತ್ತು ಹಾಗಲ್ಲ ಸ್ವಾಮಿ, ನನಗೆ ಊಹಿಸುವುದಕ್ಕೆ ಆಗೋದಿಲ್ಲ. ನನಗೆ ಸಾಕಾಗಿದೆ. ಕೆಲವೊಮ್ಮೆ ಕಲ್ಪನೆಗೆ ಮೀರಿ ಹೋಗ್ತದೆ, ಏನು ಮಾಡೋಣ?
ಅಷ್ಟು ಸೆಕೆ ಅಲ್ಲ ಈ ಸಲ. ಸ್ವಾಮಿ ಇಷ್ಟು ಮಳೆ ಬಂದು ಕೂಡ ಹೌದು, ಮಳೆ ನಿಂತು ಕೂಡಲೇ ಸಹಿಸಲಿಕ್ಕೆ ಆಗುದಿಲ್ಲ. ಮಳೆ ಕಡಿಮೆ ಆದ ಮೇಲೆ ಇನ್ನು ಸೆಕೆ ಕಡಿಮೆ ಆಗಿದೆ. ಹೀಗಾದ್ರೆ ಕೊನೆ ಸ್ಥಿತಿ ಅಂತ ತಪ್ಪು. ಅದುವೇ ನಮ್ಮ ಅಂದ್ರೆ ವರ್ಷ ಮುಗಿಯುವ ಕಾಲ ನಮ್ಮ ಸ್ಥಿತಿ ಹೇಗಾಗುತ್ತದೆ ಏನು. ಸ್ವಾಮಿಗೆ ಇಷ್ಟ ಆದ್ರೆ ಇಷ್ಟು ಕಟ್ಟಿದ ನನಗೇನಾಗ್ಬೇಕು? ನನಗೆ ಏನನ್ನಿಸ್ತದೆ ಗೊತ್ತುಂಟ, ಇಷ್ಟೆಲ್ಲ ಕಟ್ಟಿಕೊಂಡಿದ್ದೇನಲ್ಲ ಎಲ್ಲ ಒಮ್ಮೆ ಹುಚ್ಚಿ ಅಂತ ಹೇಳಿ ಅವರ ಸೀರೆ ಉಡುವಾಗಲೇ ಕಷ್ಟದಲ್ಲಿ ಹುಟ್ಟದ್ದು. ನೀನು ಕಲಿಸಿದ್ದಲ್ವ ಸೀರೆ ಉಡ್ಲಿಕ್ಕೆ? ಹೌದು. ಆದೀತು ಸ್ವಾಮಿ, ಇಷ್ಟೆಲ್ಲ ಅಷ್ಟು ಸೆಕೆ ಆಗ್ತದೆ, ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಇಲ್ಲಿ ಬರುವ ಗಾಳಿ ಬಿಸಿ, ಅರಮನೆ ಒಳಗೆ ಬಿಸಿ, ಅಂತಪುರದಲ್ಲಿ ಕುಳಿತುಕೊಳ್ಳೋದಕ್ಕೆ ಆಗುದಿಲ್ಲ. ತಂಗಾಳಿ ನೋಡದೆ ಎಷ್ಟು ದಿನ ಆಯ್ತು ಗೊತ್ತುಂಟು. ನಿಮಗೆ ಸಂತೋಷವೇ ಇಲ್ಲ, ಕೊಳದ ನೀರು ಬಿಸಿ. ಹಾಗಾದ್ರೆ ಈ ಸ್ವಾಮಿ, ಬಿಸಿ ತಾಪ ಪರಿಹಾರಕ್ಕೆ ಏನು ಮಾಡುವುದಪ್ಪ? ನನಗೆ ಒಟ್ಟು ಅರ್ಥ ಆಗುದಿಲ್ಲ. ಇಲ್ಲಿದ್ದು ಏನು ಪ್ರಯೋಜನ ಅಂತ ನನಗೆ ಅನ್ನಿಸುವುದಿಲ್ಲ. ಮತ್ತೆ ಎಲ್ಲಿಗೆ ಹೋಗುದು? ಸ್ವಲ್ಪ ನಾವು ವಿಹಾರಕ್ಕೆ ಹೋಗಬೇಕು. ತಂಪು ನೀರು ಎಲ್ಲಿ ಉಂಟು ಅಲ್ಲಿ ನಾವು ಸ್ವಲ್ಪ ಹೊತ್ತು ಕಾಲ ಕಳೆಯಬೇಕು. ಇಲ್ಲಿ ಇದ್ರೆ ಸೆಕೆ ಹೆಚ್ಚೆ. ಜಲಾಶಯವನ್ನು ಸೇರಿ ಒಳ್ಳೆ ಜಲಕೇಳಿಯಲ್ಲಿ ಕಾಲ ಕಳೆದ್ರೆ ಈ ನಿಮ್ಮ ಉರಿ ದೂರ ಆಗುತ್ತದೆ ಅಂತ ಹೇಳುದು. ನಿಮ್ಮ ಮೈಯ ಬಿಸಿಗೂ ನಿಲ್ಲಿಕ್ಕೆ ಆಗುದಿಲ್ಲ ಗೊತ್ತು. ಶಿವ ಮಹಾದೇವ, ಈಗ 500 ಮಂದಿ ಇದ್ದೀರಿ, ನಾನು ಜೊತೆಗೆ ಬರ್ಬೇಕಲ್ಲ. 501 ಮಂದಿ ಜಲಕೇಳಿ ಆಡಬೇಕು ಅಂತಾದ್ರೆ ವಿಶಾಲವಾದ ಜಲಾಶಯ ಆಗಬೇಕು. ಅದು ಎಲ್ಲಿಗೆ ಹೋಗುವಂಥದ್ದು ಜಲಾಶಯ ಎಲ್ಲಿ ಆಗ ನರ್ಮದೆಯೆಂಬ ನದಿಗೆ ಇಂದು ನಾವೆಲ್ಲ ಒಂದಾಗುತ್ತಾ
ನಾಟ್ಯ ಗುರು ಇದ್ದಾನೆ. ಅಪ್ಪನಲ್ಲಿ ಕಲಿತದ್ದೆಲ್ಲವನ್ನು ಪ್ರದರ್ಶಿಸಬೇಕು ಅಂತ ಖಂಡಿತ ಅವಳಿಗೆ. ಅದು ಅಕ್ಕಂದಿರು ಮಾಡದ್ದನ್ನು ತಂಗಿ ಮಾಡಿ ತೋರಿಸ್ತಾಳೆ. ಏನೇ ಸ್ವಾಮಿ, ಏನೇ ನಿಮ್ಮ 500 ಮಂದಿ ಹೆಂಡತಿಯರಲ್ಲಿ ಆ, ನಾನು ಕಿರಿಯ. ನಿನಗೆ ಇಷ್ಟು ಸೆಕೆಯಾದ್ರೂ ಇಷ್ಟು ಕುಣಿತಿ ಅಲ್ವಾ ನೀನು? ಅವಳು ಕುಣಿತದ್ದೇ ಸಂತೋಷ ಆಯ್ತು ಸ್ವಾಮಿ, ಸ್ವಲ್ಪ ಆದ್ರೂ ಗಾಳಿ ಬಂತಲ್ಲ. ಆ, ನಾನು ಕಿರಿಯವಳು. ಆ, ನನ್ನ ಮಾತಲ್ಲಿ ನೀನು ಏನಾದರೂ ಚಿಕ್ಕವಳು, ಹೌದು. ಹಾಗಾಗಿ ಒಂದು ಅಕ್ಕರೆ ಇವರಿಗೆಲ್ಲ ನಿನ್ನಲ್ಲಿ. ಹ್ಮ್ ನನ್ನ ಮಾತು ಏನಾದರೂ ತಪ್ಪೆನಿಸಿದರೆ ಆ, ಮನ್ನಿಸಬೇಕು. ನಿನ್ನ ಅಪ್ಪ ತಪ್ಪು ಹೇಳಿ ಕೊಟ್ಟಿದ್ದಾನ ನಿನಗೆ? ಇಲ್ಲ ಸ್ವಾಮಿ. ನಿನಗೆ ಅಷ್ಟು ಒಳ್ಳೆ ಹೆಸರಿಟ್ಟಿದ್ದಾನೆ. ಶ್ರದ್ಧಾ ಮೇಧ ಯಶ ಪ್ರಜ್ಞಾಂ ವಿದ್ಯಾ ಬುದ್ಧಿಂ ಶ್ರೀಯಂಬಲಂ. ಸ್ವಾಮಿ, ಆ, ಈ ವೈಶಾಖದ ಬಿಸಿಲು ಆ, ನಮ್ಮನ್ನು ಸುಡುತ್ತಾ ಇದೆ. ಆ, ಸೂರ್ಯದೇವ ಆ, ಬಿಸಿಯಾದ ಬಾಣಲೆಯಲ್ಲಿ ಆ. ನಮ್ಮನ್ನು ಹಾಕಿ ಹುರಿಯುತ್ತಿದ್ದಾನೇನೋ ಅಬ್ಬಬ್ಬ. ಎಂಬಂತೆ ಭಾಸವಾಗುತ್ತಾ ಇದೆ. ಆ, ಎಂತ ಆದರೆ- ಒಳ್ಳೆ ಉಪಮೆ ಕೊಟ್ಟು ನೋಡಿದ್ದೇನೆ ನೀನು. ಮತ್ತೆ ಸಖಿಯರೆಲ್ಲ ಮನೆಯಲ್ಲಿ ಎಷ್ಟು ತಯಾರು ಮಾಡ್ತಾರೆ ಅಡುಗೆ. ನಿನಗೆ ಬಂದಿದ ಹಾಗೆ ಏನಾದ್ರೊಂದು ಉಪಮೆ? ನಮಗೆ ಬರುವುದಿಲ್ಲ, ನಾವು ಅದರಲ್ಲೇ ಇರುವುದಲ್ವಾ. ಬಾಣಲೆಯಲ್ಲಿ ಹಾಕಿ ಹುರಿದ ಹಾಗೆ ಉಂಟು ನಮ್ಮ ಅನುಭವ ಅಂತ ಹೇಳ್ತಾಳೆ ಅವಳು. ಅಷ್ಟು ಉರಿ ಬಂತಮ್ಮ. ಹಾ, ಬೇಸಿಗೆ ಕಾಲದಲ್ಲಿ ಆ, ಸೂರ್ಯ ಲೋಕವನ್ನು ಎಷ್ಟು ಸುಟ್ಟರೂ ಆ. ಚಂದ್ರ ಮೂಡುವಾಗ ತಂಪೆನಿಸುತ್ತದೆ. ಹೀಗೆಲ್ಲ ಆಗುವಾಗ ನಿನ್ನಮ್ಮ ಎಳವೆಯಲ್ಲಿ ಹೇಳಿಕೊಟ್ಟಿಲ್ಲ ಔಷಧಿ ಅಂತದ್ದು ಅಂತ. ಅದು ಔಷಧಿ ಅದಕ್ಕೆ ಯೋಗ್ಯ ಇಲ್ಲದಂತಹ ರೋಗ. ಆ, ಹಾ, ಆ. ಹಾಗಾಗಿ ಹಾ. ನರ್ಮದೆ ಹಾ. ನಾವು ಜಲ ಕೇಳಿ ಆಡಲು. ನೀನು ಸೂರ್ಯನ ತಾಪ ಅಂತ ಒಮ್ಮೆ ಹೇಳಿದಿ, ಹಾ. ಮತ್ತೆ ಒಂದು ಚಂದ್ರನ ಪ್ರಸ್ತಾಪ ಬಂತಲ್ಲ. ಅದೇ ಹ್ಮ್. ನರ್ಮದೆ ಹಾ. ಚಂದ್ರನಿಂದ ಹುಟ್ಟಿದಂತಹ ನದಿ. ಆ, ಚಂದ್ರನಂತೆ ತಾಪಹಾರಕಳು. ಆಹಾ. ತನ್ನೊಳಗೆ ಸೆಳೆದುಕೊಂಡರೆ ಅವನು ತಾಪಕಾರಕ, ಇವನು ತಾಪಹಾರಕ. ಚಂದ್ರ ಬಂದ ಮೇಲೆ ನಮಗೆಲ್ಲರಿಗೂ ತಂಪಾದೀತು. ತನ್ನೊಳಗೆ ಸೆಳೆದುಕೊಂಡರೆ ಹ. ಆ ಸೂರ್ಯನನ್ನೂ ಬೆಣ್ಣೆಯ ಮುದ್ದೆಯಂತೆ ಹ. ತಂಪಾಗಿಸುವಂತಹ ಸಾಮರ್ಥ್ಯ ಹ. ಆಕೆಗಿದೆ. ನರ್ಮದೆಗೆ. ಹಾ, ಆಹಾ. ಅಷ್ಟೇ ಅಲ್ಲ ಸ್ವಾಮಿ. ನನಗೆ ತಲೆಗೆ ಹೋಗ್ಲಿಲ್ಲ ನರ್ಮದಾ ನದಿ ನಮ್ಮ ಪುರಕ್ಕೆ ಸಮೀಪದಲ್ಲಿರುವುದಲ್ವ? ಹೌದು. ಅಷ್ಟೇ ಅಲ್ಲ ಸ್ವಾಮಿ. ಹಾ. ಭೀಕರ ಪ್ರಳಯ ಕಾಲದಲ್ಲೂ ಹ. ಕಡಲಿನೊಂದಿಗೆ ಕರಗದ ಹ್ಮ್. ಪುಣ್ಯ ಜಲ ಪರಿಪೂರ್ಣ ಯಾಕೆ. ಹ. ಹಾಗಾಗಿ ಹ. ನಾವು ನದ್ಯಾಭಿಮಾನಿ ದೇವತೆಗಳ ಕಥೆ ಎಲ್ಲ ಇವಳಿಗೆ ಗೊತ್ತುಂಟು, ಎಲ್ಲಪ್ಪ ಹೇಳಿಕೊಟ್ಟಿದ್ದಾರೆ. ಹ. ಸ್ವಾಮಿ, ಹ. ಹಾಗಾಗಿ ಹ. ನಾವು ಸ್ಫಟಿಕ ಶುದ್ಧ ತಿಳಿನೀರಿನಿಂದ ಶೋಭಿಸುವಂತಹ ಹ. ನರ್ಮದೆಗೆ ಹೋಗಿ ಹ. ಜಲ ಕೇಳಿ ಆಡಿ ಬರುವ ಸ್ವಾಮಿ. ಬನ್ನಿ ಹೋಗುವ. ಹೊರಡು. ಸೆಕೆ. ನಾನೀಗ ಹೌದಾ ಅಲ್ವಾ ಅಂತ ಒಂದು ತೀರ್ಮಾನಕ್ಕೆ ಬರ್ಬೇಕಾ ಬೇಡವಾ? ಹಾ, ಬನ್ನಿ. ಹೆಂಡತಿ ಹೇಳಿದ ಮೇಲೆ ತೀರ್ಮಾನ ಮಾಡುವುದಿಲ್ಲ, ಒಟ್ಟಿಗೆ ಹೋಗುವುದೇ. ಅವಳ ಮುಖ ನೋಡು, ಎಲ್ಲಿಯಾದ್ರೂ ಇವ್ರು ತಪ್ಪು ಅಂತ ಹೇಳ್ತಾರ ಅದೊಂದು ಭಯ ಅಲ್ವಾ? ತಪ್ಪು ಅಂತ ಹೇಳು, ಸರಿ ಆಯ್ತಾ? ಸರಿ ಬಂತು ನೀವೆಂತ ಮಾತು. ನಾನು ಆಲೋಚನೆ ಮಾಡ್ತಾ ಇದ್ದೆ ನಿಮ್ಮನ್ನೊಂದು ವನವಿಹಾರಕ್ಕೆ, ವನಭೋಜನಕ್ಕೆ, ವನಬೇಟೆಗೆಲ್ಲ ಕರ್ಕೊಂಡು ಹೋಗಬೇಕು ಅಂತ. ಹೌದೇ? ಆ ಹೊತ್ತಿಗೆ ನೀವೇ ಒಂದು ತೀರ್ಮಾನ ಮಾಡಿ ಬಂದು ಹೇಳಿದಿರಲ್ಲ, ಎಲ್ಲರೂ ಜೊತೆಯಾಗಿ ಹೋಗಿ ನೀರಾಟದಲ್ಲಿ ಕಾಲವನ್ನು ಕಳೆದು ವನವಿಹಾರದ ಮೂಲಕವಾಗಿ ಸಂತೋಷವನ್ನು ಹೊಂದಿ ಬರುವಂತ. ಹಾಗಿದ್ರೆ ಹೋಗುವ ಸಾವಕಾಶ. ಏನು ಸ್ವಾಮಿ? ಅಲ್ಲ, ನಿಮಗೆ ಅಷ್ಟೇ ಯೋಚಿಸಬೇಕಾದ್ದು, ನಾನು ಹಾಗಲ್ವಲ್ಲ. ಏನು? ಸಮಸ್ತ ನಾಡಿನ ಹೊಣೆ ಇದೆ. ಕೇಳಿಕೊಂಡು ಎಷ್ಟು ಮಂದಿಗಳು ಬರ್ಲಿಕ್ಕಿಲ್ಲ? ಅದು ನೀವು ಇಲ್ಲದಾಗ್ಲೇ ಬರೋದು ಸ್ವಾಮಿ, ಕೇಳಿಕೊಂಡು. ಅವರಿಲ್ವಾ ಅಂತೇಳಿ. ನೀವು ಇದ್ದಾಗ ಯಾರು ಬರೋದಿಲ್ಲ. ನಿಮ್ಮ ಆಗಮನ ಯಾವಾಗ, ನಿರ್ಗಮನ ಯಾವಾಗ ಅಂತ ಅಲ್ವಾ? ಹೌದು. ಹೇಳಿದವರೆಲ್ಲ ಹೋದ್ರು ಬಹಳ ಮಂದಿಗಳು. ಹೌದು. ಹೌದಲ್ಲ? ಹಾಗ ಯಾರಾದ್ರೂ ಬಂದ್ರು ಅಂತಾದ್ರೆ ಅವರಿಗೆ ಯೋಗ್ಯ ರೀತಿಯ ಸ್ವಾಗತ ಸತ್ಕಾರ ಆಗ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕಾ ಬೇಡವಾ? ಹೌದು. ಅದನ್ನು ವ್ಯವಸ್ಥೆ ಮಾಡಿ ಆಮೇಲೆ ಮುಂದುವರಿಯುವ. ಅವನೇ ಆದಿದ್ದು ಯಾರೋ ಅಲ್ಲೇ. ಎಂತ ಅವಸ್ಥೆ! ಇಂಥ ಒಂದು ದೃಶ್ಯ ನಾನು ನೋಡ್ತೇನೆ ಅಂತ ಯೋಚನೆ ಮಾಡಲಿಲ್ಲ. ದೃಶ್ಯ ಹೌದಪ್ಪ. ಏನಾಯ್ತು ನಿನಗೆ? ನಿಮ್ಮನ್ನು ನೋಡುವಾಗ ಹೇಗೆ ಅನ್ನಿಸ್ತದೆ ಗೊತ್ತು? ಹೇಗೆ? ತಾರೆಗಳ ಮಧ್ಯದಲ್ಲಿ ಶೋಭಿಸುವ ಯಾರು ತಾರೆಗಳ ಮಧ್ಯದಲ್ಲಿ. ಮಾತ್ಯ ಅಲ್ಲ, ಮಾತ್ಯ. ಅದು ಮಾತ್ಯ ಅಂತ ಆಗುದೆ ಅಂತ ನಿನಗೆ. ಸ್ವಾಮಿ, ಹೋಗುವಾಗ ಏನಾದ್ರೂ ಗಾನವೈಭವ ಉಂಟಾ ಅಲ್ಲಿ? ಇಲ್ಲ, ನಿಮ್ಮನ್ನು ನೋಡುವಾಗ ತಾರೆಗಳ ಮಧ್ಯದಲ್ಲಿ ಶೋಭಿಪ ಚಂದ್ರಮನಂತೆ ಕಾಣ್ತಾ ಇದ್ದೀರಿ. ತಾರಕಗಳ ಮಧ್ಯದ ಚಂದ್ರಮನ ಹಾಗೆ. ಏನಿದು? ದೊಡ್ಡಮ್ಮ, ಸಣ್ಣಮ್ಮ, ಪುಟ್ಟಮ್ಮ, ಬಡ್ಡಮ್ಮ. ಬಡ್ಡಮ್ಮ ಏನದು? ಅಲ್ಲ, ಎಲ್ಲರೂ ಇದ್ದೀರಿ. ಎಲ್ಲಿಗೆ ಹೊರಟ ಆಯ್ತು. ಇವತ್ತು ಹೋಗುದು ಈ ನೋಡ್ದಾಗ ಬೇಡ. ಹೊರಟ್ರೆ ಅಪಶಕುನ. ಎಲ್ಲಾದ್ರೂ ಉಂಟಾನೋ? ಏ, ಒಂದು
ಒಂದು ಒಳ್ಳೆ ಕೆಲಸಕ್ಕೆ ಹೊರಡುವಾಗ ಮಧ್ಯದಲ್ಲಿ ಬಂದು ಎಲ್ಲಿಗೆ ಅಂತ ಕೇಳಬಹುದೇನಾ? ಇಲ್ಲಿಗೆ ಅಪಶಕುನ ಅಲ್ವಾ? ಬೆಕ್ಕು ಬೆಕ್ಕು ಅಂತ ಬಂದ ಹಾಗೆ. ಅದೇ ಬೆಕ್ಕು ಅಡ್ಡ ಬರಬಾರ್ದು, ಆದ್ರೆ ಮನೆ ಬೆಕ್ಕು ಅಡ್ಡ ಬಂದ್ರೆ ಏನು ದೋಷ ಇಲ್ಲ. ಅದು ಕೈ ಕಾಲಿಗೆ ತಾಕಿಕೊಂಡಿದ್ದೀಗ ಮನೆ ಬೇಕು. ಆದೀತು. ಆದರೂ ಎಲ್ಲಿಗೂ ಹೊರಟದ್ದು ಅರ್ಥದ್ದು. ನಾವೆಲ್ಲರೂ ಜೊತೆಯಾಗಿ ಈಗ ನೀರಾಟಕ್ಕೆ ಹೊರಟಿದ್ದೇವೆ. ನೀರಾಟಕ್ಕೆ ಜಲಕೇಳಿಗೆ. ಜಲಕೇಳಿ ಇಲ್ಲಿ ಮಾತಾಡು ಮತಿ. ನೀನು ಹೀಗೆ ಕೇಳಿದಂತದ್ದು ಒಂದು ಅವಕಾಶ ಆಗ ಉಂಟು ಅದಕ್ಕೆ. ಅದು ನನ್ನಲ್ಲಿ ಉಂಟು, ಅದಲ್ಲ. ನೀನು ಹೊರಟದ್ದೆಲ್ಲಿಗೆ? ನಾನು ಮನೆಗಾಗಿ ಬರ್ತೇನೆ ಅಂತ ಹೇಳಿ. ಯಾಕೆ? ನನ್ನ ಅವಳನ್ನು ಕೂಡ ಕರ್ಕೊಂಡು ಬರ್ತೇನೆ ಅಂತ ಹೇಳಿ. ಯಾವುದಕ್ಕೆ? ಅವಳು ಕೂಡ ಹೇಳ್ತಾ ಇದ್ಲು, ಹಾ. ಸ್ವಾಮಿ ನಮಗೂ ಒಂದು ಸಲ ಕೇಳಿ ಆಡ್ಬೇಕು, ಕೇಳಿ ಆಡ್ಬೇಕು, ಕೇಳಿ ಆಡ್ಬೇಕು. ಕೇಳಿ ಆಡ್ಬೇಕಷ್ಟೇ. ಎಂತ ಜಲಕೇಳಿಯಾ? ಜಲಕೇಳಿ ಆಡ್ಬೇಕು. ಮೊನ್ನೆ ಹೇಳಿದಲ್ವ ನೀವು? ಹೌದು, ತವರು ಮನೆಗೆ ಹೋಗಿದ್ದಾಳೆ ಅವಳು. ಅವಳು ಮೊನ್ನೆ ಹೆರಿಗೆಗೆ ಹೋಗಿದ್ದಾಳಂತೆ ನೀನಲ್ವ ಹೇಳಿದ್ದು? ಹೋಗುವಾಗ 2 ಕಾಲಿನಲ್ಲಿ ಹೋಗಿದ್ದಾಳೆ, ಬರುವಾಗ 4 ಕಾಲಿನಲ್ಲಿ ಬಂದಿದ್ದಾಳೆ. ಶಿವ ಶಿವ, ಸೊಂಟ ಮುರಿದು ಹೋಯ್ತ ಪಾಪ. ಹರಿದಾಡಿಕೊಂಡು ಬರುವ ಸ್ಥಿತಿ ಬಂದು ಹೋಯ್ತ ಅವಳಿಗೆ. ಸೊಂಟ ಮುರ್ತದಲ್ಲ, ಮತ್ತೆ ಹೋಗುವಾಗ ಹೀಗೆ, ಬರುವಾಗ ಹೀಗೆ. ಅವನ ನಾಚಿಗೆ ನೋಡು, ಹೆಮ್ಮಕ್ಕಳಾಗೆ. ಮಗು ಹೇಗೆ? ಮಗು ಅದು ನನ್ನದಲ್ಲ. ಏನು ಮಾತಾಡ್ತೀಯ ನೀನು? ನಿನ್ನದಲ್ಲ ಅಂದ್ರೆ ನಿನ್ನ ಹೆಂಡತಿ ಹೆತ್ತದ್ದು ನಿನ್ನ ಮಗಳು. ಅದು ನನ್ನ ಹೆಂಡತಿ ಹೆತ್ತದ್ದು. ಮತ್ತೆ ಅಂದ್ರೆ ಮಗು ಹೆಣ್ಣು ಮಗು, ಗಂಡು ಮಗು ಆದ್ರೆ ನನ್ನದು, ಹೆಣ್ಣು ಮಗು ಆದ್ರೆ ಯಾರ್ಯಾರಿಗೆ ಕೊಂಡು ಹೋಗುವಂತ. ಯಾರ್ಯಾರು ಕೊಡುದು? ಯಾಕೆ ನೀನು ಯೋಗ್ಯನಿಗೆ ಕೊಡಬೇಕು. ಬೇರೆ ಮನೆಗೆ ಹೋಗುವ ಹಾಗೆ ಹಾಗೆ ನಾಳೆ ಒಬ್ಬನಿಗೆ ಕೊಟ್ಟು ಅವಳು ಮತ್ತೊಂದು ಮನೆಗೆ ಹೋಗುವಳು ಅಂತ ಹಾಗೆ ನೀನು ಹೇಳ್ತಾ ಆದಿತ್ತು. ಬಾಣಂತಿಯರು ಕರ್ಕೊಂಡು ನೀನು ಬರ್ತೀಯ ಜಲಕೇಳಿಗೆ. ಅವಳಿಗೆ ವಿಶ್ರಾಂತಿ ಬೇಕಾದ್ದು, ಜಲಕೇಳಿ ಆಡ್ಲಿಕ್ಕೆಲ್ಲ. 2 ತಿಂಗಳು ಕಳಿ. ಬೇಡ ಬೇಡ, ಈಗ ಆಗುದಿಲ್ಲ. ಆದ್ರೆ ನೀನು ಬರಬಾರದು. ನೀನು ಬಂದು ಜಲಕೇಳಿ ಆಗುದಲ್ಲ, ನಾವು ಮಾತ್ರ ಹೋಗಿ ಆಗುವಂತ ಜಲಕೇಳಿ. ನಿನ್ನಂತವ್ರು ಬರಬಾರ್ದು. ಹಾಗಾದ್ರೆ ಅವಳು ಬರೋದು ಬೇಡ. ಅವಳು ಬರೋದು ಬೇಡ. ಈ ಕಡೆ ಇನ್ನೊಂದು ಸಲ ಹೋಗುವ. ಬಂದ್ಲ ಅಲ್ಲಿಗೆ ಬಂದ್ಲ. ಆದ್ರೆ ನಿನ್ನನ್ನು ಕರೆದಿದ್ದೇನೆ ಯಾಕೆ? ನಿನಗೆ ಇಲ್ಲಿ ಇದ್ದು ಕೆಲಸ ಉಂಟು. ಹೌದೌದು, ನಾನು ಹೋಗುತ್ತೇನೆ ಇವತ್ತು ಜಲಕೇಳಿಗೆ. ಇವತ್ತು ಹೋಗುವುದಕ್ಕೆ ನರ್ಮದಾ ನದಿಗೆ, ನಾಳೆ ಜಲಕೇಳಿ, ನಾಡಿದ್ದು ಬರುವುದು. ಒಂದು 3 ದಿವಸ ಹೋಗುವಾಗ ಒಂದು 300 ಮಂದಿ ಆದ್ರೂ ಬರ್ಲಿಕ್ಕಿಲ್ವಾ ಕೇಳಿ? ಏನಪ್ಪ, ಬಂದವರಿಗೆಲ್ಲ ಯೋಗ್ಯ ರೀತಿಯ ಸ್ವಾಗತ ಸತ್ಕಾರ ವ್ಯವಸ್ಥೆ. 300 ಅಲ್ಲ, ಬರುವಾಗ 1,500 ಮತ್ತೆ ಮತ್ತೆ ಕರಗುದು. ಇನ್ನು ಸ್ವಲ್ಪ ಹೊತ್ತಾಗೆಲ್ಲ ಕರಗುದು. ಹಾಗಾಗಿ ಬರುವಂತವರಿಗೆ ಯೋಗ್ಯ ರೀತಿಯ ವ್ಯವಸ್ಥೆ ಆಗಬೇಕು. ಅದಕ್ಕಾಗಿ ನೀನೊಂದು ಉಸ್ತುವಾರಿ. ಏನು ಯೋಚನೆ ಮಾಡಬೇಡಿ, ಇಲ್ಲಿ ಯಾರೇ ಬರಲಿ ನೀವಿಲ್ಲ ಅಂದ್ರೆ ಅಂತ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ನೀವಿಲ್ಲ ಅಂತ ಹೇಳ್ತೀ. ನೀವಿಲ್ಲ ಎನ್ನುವುದು ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ನೀವಿದ್ದ ವ್ಯವಸ್ಥೆಯನ್ನೇ ನಾನು ಮಾಡುತ್ತೇನೆ. ಚೆನ್ನಾಗಿ ನೋಡ್ತಿಯಲ್ಲ. ಆದೀತು, ನೋಡು. ಹಾಗಿದ್ರೆ ಇವರಿಗೆಲ್ಲ ಹೇಳಲಿಕ್ಕೆ ನಾನೀಗ ನರ್ಮದಾ ನದಿಗೆ ಹೋಗುವವರು ಆದ ಕಾರಣ ನಾನು ತವರು ಮನೆಯಿಂದ ಬರುವಾಗ ಬೆಕ್ಕಿನ ಮರಿಯನ್ನು ತಂದಿದ್ದೇನೆ. ಅದನ್ನು ಚೆನ್ನಾಗಿ ನೀನು ನೋಡಿಕೊಳ್ಬೇಕು. ಬೆಕ್ಕಿನ ಮರಿ ಅಲ್ಲ? ಹೌದು, ತಾಯಿ ಮನೆಯಿಂದ. ಮದುವೆ ಆಗಿ ಬರುವಾಗ. ಹೌದು, ಅದು ಈಗಲೂ ಬದುಕಿದೆ ನೋಡಿ. ಅಷ್ಟು ಚೆನ್ನಾಗಿ ನೋಡಿದ್ದೇನೆ. ಆರೈಕೆ ಬೆಕ್ಕಲ್ವಾ? ನಾನು ನೋಡ್ಬೋದು. ಹೇಗೆ? ಆಯ್ತು. ಓ ಚಾರಕ, ಓ ಅಷ್ಟು ಸಾಕಾಗುದಿಲ್ಲ. ನಿಮ್ಮದೆಂತ ಗೊತ್ತಿಲ್ವ ನಿನಗೆ? ಎಂತ ಗೊತ್ತುಂಟು, ಗೊತ್ತುಂಟು. ನಾನು ನಿನ್ನ ಕೈಯಲ್ಲೇ ತಂದು ಕೊಟ್ಟು ಒಂದು ಹೂವಿನ ಗಿಡ ನೆಟ್ಟದ್ದು ಗೊತ್ತಿಲ್ವೋ? ಅದಕ್ಕೆ ನೀರು ಹಾಕಬೇಕಲ್ಲ. ಬೆಳಿಗ್ಗೆ ಎದ್ದು ಬಿಸಿ ನೀರು ಬಿಸಿ ನೀರು ಬಿಸಿ ನಿನ್ನ ತಲೆಗೆ ಹಾಕು. ತಲೆಗೆ ಈಗ ಚಳಿ ಅಲ್ವಾ ಪಾಪ, ನಮ್ಮ ನೀವಲ್ಲ ಅದಕ್ಕೆ ಚಳಿ. ಇಲ್ಲಿ ಸೆಕೆಯಲ್ಲಿ ನಾವು ಸಾಯ್ತೇವೆ. ನೀನು ಯಾರಲ್ಲಿ ಸಸ್ಯಶಾಸ್ತ್ರ ಅಭ್ಯಾಸ ಮಾಡಿದ್ದು? ಸಸಿ ಎಲ್ಲ ಬಿಸಿ ನೀರು ಹಾಕಬೇಕು ಅಂತ ನೋಡಿ. ನನಗೆ ಚಳಿ ಆಗ್ತದೆ, ಅದಕ್ಕೂ ಚಳಿ ಆಗುದಿಲ್ವಾ? ಬಿಸಿನೀರು ನನಗೆ ಎಲ್ಲಿ ಆದ್ರೂ ಬಿಸಿನೀರು ಆಗ್ಬೇಕು. ಮನೆಯಲ್ಲಿ ಮಾತ್ರ, ಮನೆಯಲ್ಲಿ ದೊಡ್ಡದಲ್ಲ. ಬಿಸಿನೀರಲ್ಲ, ತಣ್ಣೀರನ್ನೇ ಹಾಕಬೇಕು, ಬಿಸಿ ನೀರು ಹಾಕಬೇಡ. ಆಯ್ತು ಆಯ್ತು. ಏನಮ್ಮ ನೋಡು, ನನ್ನದು ಸ್ವಚ್ಛತೆಯ ಬಗೆಗೆ ಹೆಚ್ಚಿನ ಆದ್ಯತೆ. ಅದು ನಿಮ್ಮ ನೋಡುವಾಗಲೇ ಗೊತ್ತಾಗ್ತದೆ. ಇಡೀ ದೇಶ ಸ್ವಚ್ಛವಾಗಿರಬೇಕೆಂದು ಎಲ್ಲ ಕಸ ಗುಡಿಸಬೇಕು ಆಶಿಸುವವಳು ನಾನು. ಸರಿ ಅಮ್ಮ. ಅದು ನರೇಂದ್ರನ ಕನಸೂ ಹೌದು. ಹಾಗಾಗಿ ನೀನು ನಮ್ಮ ಹೂತೋಟದ ಗಿಡಗಳನ್ನು ನಿನ್ನ ಸ್ವಂತ ಮಕ್ಕಳಂತೆ ಕಾಪಾಡಬೇಕು. ಆಯ್ತಮ್ಮ, ನನ್ನ ಧರ್ಮ ಅದು. ಸ್ವಚ್ಛತೆಯ ಬಗ್ಗೆ ಅಂತ ಹೇಳುವಾಗ ನೀನು ತೂರಿಸುವುದು ಯಾಕೆ? ಹಾಗೆ ನೀನೇ ಸ್ವಚ್ಛ ಇಲ್ಲ ಅಂತ ನಿನಗೆ ತೂರಿಕೆ ಪ್ರಾರಂಭ ಆಯ್ತು. ಇಲ್ಲ ಕಾರಣ
ಕರ್ಣ ಹೋದ ಮದ್ದಳೆ ತೋರಿಸ್ತಿಲ್ಲ ನೀವು. ಎಲ್ಲ ಸ್ವಚ್ಛ ಆಗಿದೆ ಅದಕ್ಕೆ ತೋರಿಸಿದೆ. ಆಯ್ತಮ್ಮ, ನರೇಂದ್ರ ಅಂತ ನನ್ನನ್ನು ಉದ್ದೇಶಿಸಿದ್ದು. ಅದು ಒಳ್ಳೆದೇ. ಕೆಲವು ಸಲ ನಾನೇ ಪೊರಕ್ಕೆ ಹಿಡಿದು ಗುಡಿಸಿ ತೋರಿಸಬೇಕಾಗ್ತದೆ. ಎಲ್ಲಿವರೆಗೆ ಪ್ರಾರಬ್ಧ ನೋಡಿ ಯೋಚನೆ ಮಾಡಬೇಡಿ, ಯಜಮಾನನೇ ಹೋಗಿ ತೋರಿಸಬೇಕು. ಈಗ ಗುಡಿಸಿ ಎಲ್ಲಿಗೂ ಗೊತ್ತಾಗುದಿಲ್ಲ. ಅಲ್ಲ, ಅಲ್ಲಿ ಹಾವು ಚೇಳು ಇಲಿ ಎಲ್ಲ ಕಾಣಿಸಿಕೊಂಡ್ರೆ ಕೊಲ್ಬಾರ್ದು. ಆಯ್ತು, ಪ್ರಾಣಿದಯಾ ಸಂಘ. ಸಾವು ಹಾವು ಕಚ್ಚಿದ್ರು ಕೊಲ್ಬಾರ್ದು. ಅಲ್ಲ, ಮೂಕ ಪ್ರಾಣಿ. ಮೂಕ ಪ್ರಾಣಿ. ನೀನು ಅವರಿಗೆ ಹಿಂಸೆ ಮಾಡಿದ್ಯಾ, ಹಾ. ಅವರು ನಿನ್ಗೆ ಹಿಂಸೆ ಮಾಡ್ತಾರೆ. ಚೇಳು ಕಚ್ಚಿದ್ರು ಕೊಲ್ಬಾರ್ದು. ಚೇಳು ನೀನು ತುಳಿದ್ರೆ ಕಚ್ತದೆ. ನಮ್ಮಲ್ಲಿ ಹೋಗುವ ದಾರಿಯಲ್ಲಿ ನಾಯಿಗಳು ಮಕ್ಕಳನ್ನು ಹರಿದು ತಿಂದ್ರು. ನಾಯಿಯಲ್ಲಿ ಪ್ರಾಣಿದಯಾ ಸಂಘ. ಅವರು ಮನೆಯಲ್ಲಿ ಕೊಂಡೋಗಿ ಆ ನಾಯಿ ಸಾಕಲಿಕ್ಕೆ ಆಗುದಿಲ್ಲ. ಅವರಿಗೆ ಬೀದಿಯಲ್ಲಿ ಯಾಕೆ ಬಿಡ್ತಾರೆ? ಅರ್ಥ ಆಯ್ತು? ಆಯ್ತು, ಆಯ್ತಮ್ಮ, ಆಯ್ತು. ಎಲ್ಲ ಚೆನ್ನಾಗಿ ನೋಡಿಕ. ಆಯ್ತಾಯ್ತು. 3 ದಿವಸದಲ್ಲಿ ಬರ್ತಾನೆ. ನನಗೆ ಗೊತ್ತಿಲ್ಲ, ನನಗೆ ಸೂರ್ಯೋದಯ ಆಗಬೇಕ ಮೊದಲು ಹೊರಡಬೇಕು. ಹೊರಟೆ. ಎಂತದು ಮತ್ತೆ? ಹೇಗೆ 3 ದಿನದ ಮಟ್ಟಿಗೆ ನಾನಿಲ್ಲಿ ವ್ಯವಸ್ಥಾಪಕ. ಅಧಿಕಾರ ಸಿಕ್ಕಿದ್ರೆ ಸಾಲದು, ಅಧಿಕಾರದಲ್ಲಿರುವಾಗಲೇ ಸದುಪಯೋಗ ಪಡಿಸಿಕೊಳ್ಳಬೇಕು. ನಾನು ಕೆಲವರೆಲ್ಲ ಸಾಲ ಮಾಡಿದ್ದೇನೆ. ಎಲ್ಲ ಒಂದು ಕೊಟ್ಟದ್ದು ಕೊಡು, ಕೊಟ್ಟದ್ದು ಕೊಡು, ಕೊಟ್ಟದ್ದು ಕೊಡು ಅಂತ ಹೇಳಿ ಕೊಟ್ಟದ್ದು ಕೊಟ್ರೆ ನಾನು ತಗೊಂಡ ನನಗೆಂತ ಉಂಟು. 3 ದಿವಸದ ಮಟ್ಟಿಗೆ ಸಾಲ ಮನ್ನಾ. ಅಲ್ಲಿನೇನಯ್ಯ ಇರುವಂತ ಸ್ಥಳ ಯಾರೆಲ್ಲ ಅರ್ಥಕೊಂಡಿದ್ದೀರಿ? ನನಗೆ ನೀವೆಲ್ಲ ಉತ್ತರ ಕೊಡ್ಲಿಕ್ಕಿಲ್ಲ. ನನಗೆ ಅಲ್ಲಿಗೆ ಹೋಗುವಾಗ ಬಲ್ಲಿರೇನಯ್ಯ ಅಂತ ಕೇಳಿತು. ನೀವಿಲ್ಲಿ ಇರ್ಲಿಲ್ಲಲ್ಲ, ಅದಕ್ಕೆ ನನ್ನದು ಬಲ್ಲಿರೇನಯ್ಯ ಅದ. ನಿನ್ನ ಬಗ್ಗೆ? ಹೌದು. ಓಹೋ, ನಾನು ಇಲ್ಲದಿದ್ರೆ ಹಾಗೆಲ್ಲ ಮಾಡ್ತೀನಿ ಅಲ್ವಾ? ಅಷ್ಟೆಲ್ಲ ಮುಂದುವರಿಬೇಕು ಅಂತ ಹೇಳಿಲ್ಲ ನಾನು. ಅದಕ್ಕೆ ಬೇಡವಾ? ಯಾರಿಗೆ? ಇನ್ನು ಬರ್ಲಿಕ್ಕೆ ಉಂಟ? ಇಲ್ಲಲ್ಲ, ಬಂದರೆ ಬಂದಾರೆ ಅಲ್ವಾ? ಪುನಃ ಪ್ರಾರಂಭ ಮಾಡ್ತೀಯ? ಇಲ್ಲ, ಇಲ್ಲ, ಇಲ್ಲ. ಎಟ್ಟರ ಹೋಗಿ ಬರ್ತೇನೆ. ಇದ್ದಲ ಬರಿ ಬೈ ಬರಿಯುಳಿ ಅಂಗ ಮುರಳಿದ ಮೊತ್ತ ದೊಡ್ಡೋರಗದ ಮುಂದಿನ ಹತ್ತು ಮಗನ
ಇರುವಂತಹ ಸ್ಥಳ ಕನಕಲಕ್ಕೆ ಯಾರು ಅಂತ ಕೇಳಿ ಬಂದಿರಿ. ರಾವಣೇಶ್ವರ ಎಂಬುದಾಗಿ ಕೇಳಿಕೊಂಡು ನಾವೇ ಸರಿ ಬಂದಂತಹ ಕಾರ್ಯ ಬಹಳ ಎಲ್ಲರೂ ಆಲಿಸಬೇಕು. ಎಂದಿನಂತೆ ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ಕುಲದೇವನಾದಂತಹ ಶಿವನನ್ನು ಭಕ್ತಿಯಿಂದ ಪೂಜಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡವರ ಆಮೇಲೆ ಕನಕಲಕ್ಕೆಯ ಗೊಂಬೆದ ಸಭೆಯನ್ನು ಸೇರಿದ್ದೇನೆ. ಎಲ್ಲರೂ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ದಶಕಂಠನಿಗೆ ಶುಭವಾಗಲಿ, ನಮ್ಮೊಡೆಯನಿಗೆ ಜಯವಾಗಲಿ ಎಂಬ ಮಾತು ಕೇಳುವಾಗ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಅಯ್ಯ, ವಿಶ್ವಾಸ ಮಹರ್ಷಿಗಳಿಂದ ಕೈಕಸಿ ಎಂಬ ಗರ್ಭದಲ್ಲಿ ಜನಿಸಿದವರು ನಾವು. ಹಿರಿಯವ ನಾನು ದಶಕಂಠ, ಒಡ ಹುಟ್ಟಿದವ ಕುಂಭಶ್ರವಣ, ಆಮೇಲೆ ಹುಟ್ಟಿದವ ವಿಭೀಷಣ. ನಮ್ಮ ಮೂವರಿಗೆ ಪ್ರೀತಿಯ ತಂಗಿ ಇರಿಸಿಕೊಂಡವಳು ಶೂರ್ಪನಖ. ಸಣ್ಣ ಪ್ರಾಯದಲ್ಲಿ ಬೇಕಾದಂತಹ ವಿದ್ಯೆಯನ್ನು ಅಭ್ಯಾಸ ಮಾಡಿದವ. ಶಾಸ್ತ್ರವನ್ನೆಲ್ಲ ಚೆನ್ನಾಗಿ ತಿಳಿದು ಆಮೇಲೆ ಯೌವನಾವಸ್ಥೆಗೆ ಬಂದಾಗ ನಾನು ಕನಕಲಂಕೆಯ ಪೀಠವನ್ನೇರಿದ್ದೇನೆ. ಪೀಠವನ್ನೇರುವುದಕ್ಕಿಂತ ಮೊದಲು ಈ ಕನಕಲಂಕೆ ಯಾರಲ್ಲಿತ್ತು? ನಮ್ಮವನೇ ಆದಂತಹ ಕುಬೇರನ ಬಳಿ ಇತ್ತು. ಅದನ್ನು ಸ್ವಾಧೀನ ಮಾಡಿಕೊಂಡೆ. ಆಮೇಲೆ ಅವನಲ್ಲಿದ್ದಂತಹ ಪುಷ್ಪಕ ವಿಮಾನವನ್ನು ಪಡೆದುಕೊಂಡೆ. ಆಮೇಲೆ ಮಾಡಿದ ಕೆಲಸವೇನು ಗೊತ್ತೇ? ದಿಗ್ವಿಜಯ. ಸೇರಿಸಿ ದಿಗ್ವಿಜಯಕ್ಕಾಗಿ ಹೊರಟವನ. ಎಲ್ಲಿಂದ ಎಲ್ಲಿಯವರೆಗೆ ದಿಗ್ವಿಜಯ? ಈ ಭೂಮಿಯಲ್ಲಿ ಚಪ್ಪಲ್ಲ ದೇಶ. ಎಲ್ಲ ದೇಶವನ್ನು ನಾನು ಸ್ವಾಧೀನ ಮಾಡಿಕೊಂಡೆ. ಪಾತಾಳವನ್ನು ಸೇರಿದೆ. ಅಲ್ಲಿ ಇವರನ್ನ ಅಧಿಕಾರ ಮುದ್ರೆ ಎನ್ನುತ್ತಿದೆ. ಆಮೇಲೆ ಉತ್ತರ ಭಾಗಕ್ಕೆ ಪುಷ್ಪಕ ವಿಮಾನವಾರಿತು. ಅಲ್ಲಿ ಹೋಗುವಾಗ ಮೊದಲಾಗಿ ಅಡ್ಡ ಬಂದದ್ದು ಆ ಪರ್ವತ. ಆ ಪರ್ವತವನ್ನು ವೇದಿಸಿ ಮುಂದುವರಿದು ನಾನು ಕೈಲಾಸಗಿರಿಗೆ ಬಳಿಗೆ ಹೋದೆ. ಕೈಲಾಸಗಿರಿಯ ಬಳಿ ಹೋಗುವಾಗ ಆ ದೇವರನ್ನು ಸ್ವಲ್ಪ ಕೆಣಕಬೇಕೆಂಬ ಇಚ್ಛೆಯಿಂದ ಗಿರಿಯ ಕೆಳಗೆ ಕೈ ಹಾಕಿ ನೆಲಕ್ಕೆ ಎತ್ತಿದೆ. ಎತ್ತುವಾಗ ದೇವರಿಗೆ ಗೊತ್ತಾಯ್ತಾ ಏನೋ, ಎಡಗಾಲ ಕಿರುಬೆರಳನ್ನು ನನ್ನ ಕೈ ಅಡಿಗೆ ಸಿಲುಕುವಂತೆ ಮಾಡಿದ್ರು. ಒಪ್ಪಿಟ್ಟೆ. ಆ ನನ್ನ ರವವನ್ನು ಕೇಳಿದಂತಹ ಭಗವಂತ ಪ್ರತ್ಯಕ್ಷನಾಗಿ ನನಗೆ ಹೇಳಿದ್ದೇನು, ಮಗನೇ
ಬಹಳ ಸಂತೋಷವಾಯಿತು. ನಿನ್ನ ರೋಗವನ್ನು ಕೇಳಿ ಸಂತೋಷಗೊಂಡಂತಹ ನಾನು ಇನ್ನು ಮುಂದೆ ನಿನಗೆ ರಾವಣ ಎಂಬ ಹೆಸರನ್ನು ಕೊಟ್ಟ. ಆಮೇಲೆ ಕೈಯಲ್ಲಿ ಚಂದ್ರಹಾಸ ಇದನ್ನು ಪಡೆದಂತಹ ನಾನು ಮತ್ತೆ ಉತ್ತರ ಭಾಗಕ್ಕೆ ದಿಗ್ವಿಜಯಕ್ಕೆ ಹೋದೆ. ಕೆಲವು ರಾಜರನ್ನು ಗೆದ್ದೆ. ಸಾಕಾಗುವುದಿಲ್ಲ ಅಂತ ತಿಳಿದು ನಮ್ಮವರನ್ನು ಸೇರಿಸಿ ದೇವಲೋಕವನ್ನು ಸೇರಿದೆ. ದೇವತೆಗಳನ್ನು ಮಾಡಿ ಅಲ್ಲಿಯೂ ಅಧಿಕಾರ ಮುದ್ರೆ ಎನ್ನುತ್ತಿದೆ. ಸಾಕ ಅಧಿಕಾರ ಮುದ್ರೆ ಎನ್ನುತ್ತಿದ್ರೆ ಸಾಕಾಗುವುದಿಲ್ಲ. ಇನ್ನು ನನ್ನ ಗೆಲ್ಲುವವರು ಯಾರಿದ್ದಾರೆ? ಈ 14 ಲೋಕದಲ್ಲಿ ನಮ್ಮನ್ನು ಗೆಲ್ಲುವವರು ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡಿದರೆ ಬ್ರಹ್ಮದೇವ ಅವರನ್ನು ಗೆಲ್ಲುವುದಕ್ಕೆ ನಾನು ಹೋಗುವುದಿಲ್ಲ. ನನಗೆ ವರವನ್ನು ಕೊಟ್ಟವ. ಆಮೇಲೆ ಕೈಲಾಸವಾಸಿ ಶಂಕರ ಅವನ ಬಳಿಗೂ ಹೋಗಲಾರೆ. ಯಾಕೆ ಹೋಗಲಾರೆ? ಅವ ನಮ್ಮ ಕುಲದೇವನಾಗಿದ್ದಾನೆ. ಭಕ್ತಿಯಿಂದ ವರಿಸಿಕೊಂಡವ ನಾನು. ಆಮೇಲೆ ಊರಿಗೊಬ್ಬ ಯಾರು? ಅವನೊಬ್ಬನೇ ವೈಕುಂಠಾಧಿಪತಿ ಆ ಹರಿ. ಅವನನ್ನು ಗೆದ್ರೆ ಮತ್ತೆ ಈ 3 ಲೋಕದಲ್ಲಿ ನನಗೆ ಎಣೆ ಯಾರುವುದಿಲ್ಲ. ಎಲ್ಲರೂ ಕೇಳಿ, ನಮ್ಮವರು ಕೇಳಿ. ಸಭೆಯಲ್ಲಿದ್ದಂತಹ ನಾನು ಎದ್ದು ಬರಬೇಕಾಯಿತು. ಓ, ಅಲ್ಲಿ ಕೂತಿದ್ದವನಿ? ಹೌದು, ಪಕ್ಕನೆ ಎದ್ದು ಬಂದೆ. ನವಗ್ರಹಗಳಲ್ಲಿ ಪ್ರಖರನಾದ ಸೂರ್ಯನಂತೆ, ಪರ್ವತಗಳಲ್ಲಿ ಉತ್ತುಂಗ ಹಿಮಾಲಯದಂತೆ. ಅಬ್ಬಬ್ಬ, ಏನು ಮಾತು ನಿನ್ನದು! ಸಭೆಯಲ್ಲಿರುವಂತಹ ನಕ್ಷತ್ರಗಳ ಮಧ್ಯೆ ನೀನೊಬ್ಬ ತಾರೆಯ ಹಾಗೆ ಮೆಣಗುತ್ತಾ ಇದ್ದ. ಸಾಕಾಗುವುದಿಲ್ಲ. ತಾರನಾಥ ಇದ್ದರೂ ಸದಾಶಿವನ ತಲೆಯ ಮೇಲೆ ತಾನೆ. ಹೌದು, ನೀನದ ಅಲ್ಲ. ಯಾಕೆ? ನೀನ್ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಅಸುರೇಂದ್ರ. ನಿನ್ನ ಬಗ್ಗೆ ನಾನೇನು ತಿಳಿಯದವನೇ. ತಿಳಿದಿದ್ದೆ. ಆದರೆ ನೀನು ಆಡಿದಂತಹ ಮಾತುಗಳಲ್ಲಿ ಕೇವಲ ಒಂದು ಅಹಂಕಾರ ಅಡಗಿತ್ತು ಅಂತ ನನ್ನ ಭಾವನೆ. ಅಹಂಕಾರ? ಯಾಕಂದ್ರೆ ಮಾಡಿದ ಕೆಲಸವನ್ನು ಎಲ್ಲ ಹೇಳಿದ್ದೆ. ನನಗೂ ಗೊತ್ತು. ಹರಿಯನ್ನು ಕೆಣಕಬೇಕು, ಅವನನ್ನು ಬಿಟ್ಟು ಇನ್ನು ಬೇರೆ ಯಾರೂ ಇಲ್ಲ. ಅವನನ್ನು ಗೆದ್ರೆ ಮುಗಿಯಿತು. ಮತ್ತೆ ಅವನನ್ನು ಕಾಣಬೇಕು ಅಂತ ಇದ್ರೆ ನೀನು 6 ಸಾಗರಗಳನ್ನು ಉತ್ತರಿಸಬೇಕು. ಹೌದು, ಅವನಿರುವುದು ಕ್ಷೀರ ಸಾಗರದಲ್ಲಿ. ಸತ್ಯ. ಅಷ್ಟು ದೂರ ಹೋಗಬೇಕಾಗಿಲ್ಲ. ಬಲವಂತರು, ಸಾಹಸಿಗರು, ಸಂಗರ ಶೂರರು ಇಲ್ಲೇ ಇದ್ದಾರೆ. Thank you.
ನಾನು ಮಾಡಿದ ಸಾಧನೆಯ ಬಗ್ಗೆ ನಿನಗೇನು ಗೊತ್ತಿಲ್ವಾ? ಗೊತ್ತಿದೆ. ನನ್ನ ಜೊತೆ ತಿರುಗಾಟ ಮಾಡಿಲ್ವಾ ನೀನು? ಮಾಡಿದ್ಯಾ? ತಿರುಗಾಟ ಮಾಡಿ ಕಣ್ಣಾರೆ ಕಣ್ಣು ಇದನ್ನೆಲ್ಲ ತಿಳಿದು ನೀನು ಈ ರೀತಿಯಾಗಿ ಹೇಳ್ತಾ ಇದೆಯಲ್ಲ. ನಾನು ಹರಿಯನ್ನು ಗೆದ್ರೆ ನನಗೆ ಮತ್ತು ಎಳೆ ಯಾರು ಇಲ್ಲ, ಇದು ಸತ್ಯದ ಮಾತೇ ಹೇಳಿದ್ದೇನೆ. ಆದ್ರೆ ನೀನಾಡುವಂತಹ ಮಾತು 7 ಸಮುದ್ರಕ್ಕೆ ಮುಟ್ಟಬೇಕು, ಅಲ್ಲಿ ಅವನನ್ನು ಕಾಣಬೇಕು. ಈ ವಸುದೆಯಲ್ಲಿದ್ದಾನ, ಈ ವಸುದೆಯಲ್ಲಿಯೇ ನನಗಿಂತ ಮಿಗಿಲಾದಂತಹ ಪರಾಕ್ರಮಗಳಿದ್ದಾರಂತಾದ್ರೆ ಅದು ನನಗೊಂದು ಪ್ರಶ್ನಾರ್ಥಕ ಚಿಹ್ನೆ. ತೋರಿಸ್ತೀಯಾ? ಎಲ್ಲಿದ್ದಾರೆ, ಹೇಗಿದ್ದಾರೆ? ಗುಡ್ಡ ಅಡ್ಡ ಎಷ್ಟೋ ಉಂಟು. ಇದು ಕೇವಲ ನಾಡಿಗರ ಮಾತಲ್ಲ, ಇದು ಅರ್ಥಪೂರ್ಣವಾದ ಮಾತು. ಅರ್ಥಪೂರ್ಣ ಬದುಕಿನಲ್ಲಿ ಅನುಭವಿಸಿ ತಿಳಿಯಬೇಕಾದಂತಹ ಮಾತು ಇದು. ಹೌದಾ? ಈ ಪ್ರಪಂಚದಲ್ಲೇ ನಿನಗಿಂತ ಶ್ರೇಷ್ಠರಾದವರು ಇದ್ದಾರೆ, ಇದು ಸ್ಪಷ್ಟ. 6 ಶಾಸ್ತ್ರ, 18 ಪುರಾಣ, 96 ತತ್ವ ಎಲ್ಲವನ್ನು ಕಂಠಪಾಠ ಮಾಡಿಕೊಂಡವ ನಾನು. ನೀನು ಓದಿದ್ದು ಹೆಚ್ಚೆ, ನೀನು ಮಾಡಿದ್ದು ಹೆಚ್ಚೆ. ನೀನು ಓದಿದ್ದು ಹೆಚ್ಚಾಯ್ತು. ಈಗ ನಿನ್ನ ಒಟ್ಟಿಗೆ ನಾನು ಬರ್ಲಿಲ್ವ ತಿರುಗಾಟಕ್ಕೆ? ನೀನು ಓದ್ಲಿಲ್ವ ತಿರುಗಾಟದಲ್ಲಿ? ಹೌದು. ನೀನು ನಮ್ಮನ್ನು ಅರ್ಧದಿಂದ ಬಿಟ್ಟು ಹೋಗಿದ್ದಿ. ನಾನು ಅರ್ಧದಿಂದ ಬಿಟ್ಟರೆ ನೀನೀಗ ಬಿಟ್ಟೇ ಬಿಟ್ಟಿಯಲ್ಲ. ಆಮೇಲೆ ನಾನು ಬಿಟ್ಟು ಹೋದದ್ದು. ಅಂದ್ರೆ ನನ್ನ ತಪಸ್ಸಿಗೋಸ್ಕರ. ಹೌದು. ನೀನು ತಪಸ್ಸನ್ನು ಮಾಡಿದ್ದಿ. ನಿನ್ನ ತಪಸ್ಸು ಅದ್ಭುತವಾದ್ದು. ಆ ಬ್ರಹ್ಮದೇವನೇ ನಿನಗೆ ಮೆಚ್ಚಿ ಎಂತೆಂತಹ ವರಗಳನ್ನು ಕೊಟ್ಟಿದ್ದಾನೆ. ಹೌದು. ಅದೆಲ್ಲ ಬಿಡೋಣ. ನಿನ್ನ ಪರಾಕ್ರಮದ ವಿಚಾರ ಹೇಳೋದಿದ್ದರೆ ನೀನು ಇಂದ್ರಾದಿ ದೇವತೆಗಳ ಎದೆಯನ್ನು ಮೆಟ್ಟಿದ್ದಿ, ಕನಕ ಲಂಕೆಯನ್ನು ಕಟ್ಟಿದ್ದಿ. ಹೌದು. ಹೇಳುತ್ತಾ ಹೋದ್ರೆ ಇನ್ನಿಷ್ಟು ಉದ್ದ ಉಂಟು, ಮರಿಬೇಡ. ಅದು ಮುಖ್ಯ ಅಲ್ಲ. ನಿನಗೆ ಈಗ ಒಬ್ಬನನ್ನು ನಾನು ತೋರಿಸಬೇಕು. ಒಬ್ಬನನ್ನು ತೋರಿಸಬೇಕು. ಹೌದು, ತೋರಿಸಲೇಬೇಕು. ಮಾಹಿಷ್ಮತಿ ಪಟ್ಟಣದ ಅರಸ, ಅವನ ಹೆಸರು ಅರ್ಜುನ ಎಂದು. ಕೃತವೀರ್ಯ ಮಹಾರಾಜನ ಮಗನಾದ ಕಾರಣ ಆತನನ್ನು ಕಾರ್ತವೀರ್ಯ ಅಂತ ಹೇಳುತ್ತಾರೆ. ಹುಟ್ಟುವಾಗ ಆತನಿಗೆ ತೋಳುಗಳೇ ಇರಲಿಲ್ಲ. ಮಹರ್ಷಿಗಳಾದ ದತ್ತಾತ್ರೇಯರ ಅನುಗ್ರಹದಿಂದ ಅವನಿಗೆ 1000 ತೋಳುಗಳಾದುವಂತೆ. ನಿನಗೆಷ್ಟಿರುವುದು? 10 ತಾನೆ. ಅವನಿಗಷ್ಟು ತೋಳುಗಳುಂಟು. ಅದ್ಭುತ ಪರಾಕ್ರಮಿ. ಅವನನ್ನೆಲ್ಲಾದ್ರೂ ಕೆಣಕುವುದಕ್ಕೆ ಹೋದರೆ ಸಿಂಹದ ಮುಂದೆ ನಿಂತು ಮೊಲ ಹೋಗಿ ಯೋಗಕ್ಷೇಮ ವಿಚಾರಿಸಿದ ಹಾಗಾದೀತು. ಏನು ತೋರಿಸಿದೆ? ಹೈಹಯ ವಂಶಸ್ಥನಾದಂತಹ ಕಾರ್ತವೀರ್ಯನು. ಹೌದಾ? ಹುಟ್ಟುವಾಗ ಕೈಗಳಿರಲಿಲ್ಲ, ಯಾರದ್ದೋ ಅನುಗ್ರಹದಿಂದ 1000 ಕೈಗಳು ಬಂತು. ಅಂತವ ಪರಾಕ್ರಮಶಾಲಿಯ ಹೈಹಯ ವಂಶದಲ್ಲಿ ಜನಿಸಿದಂತಹ ಕಾರ್ತವೀರ್ಯ ಅವ ಎಷ್ಟು ಪರಾಕ್ರಮಶಾಲಿ ಇದು ನಾನು ನೋಡ್ತೇನೆ. ಅವರನ್ನು ಪರೀಕ್ಷೆ ಮಾಡ್ತೇನೆ. ಸುಮ್ಮನೆ ತಿಳಿದು ಯಾರಾದ್ರೂ ಬೆಂಕಿಗೆ ಕೈ ಹಾಕ್ತಾರ? ನಾನು ನಿನಗೆ ಎಚ್ಚರಿಸಿದೆ, ಮತ್ತು ಅವನೊಡನೆ ಸರಸಾಡ್ಲಿಕ್ಕೆ ಹೋಗ್ತೀಯಲ್ಲ. ನಾವು ಮಾಯಾವಿಗಳು. ನೋಡು, ಬೆಂಕಿಗೆ ಕೈ ಹಾಕಿದ್ರು ಏನು ಆಗುವುದಿಲ್ಲ, ಗೊತ್ತಾಯ್ತಲ್ಲ? ಅದೆಲ್ಲ ಅವನ ಮುಂದೆ ನಡೆಯುವುದಿಲ್ಲ. ಏನು ನಡೆಯುವುದಿಲ್ಲ. ಈಗಾಗಲೇ ನೀನು ಮರ್ಯಾದೆ ಗಳಿಸಿದ್ದಿ. ಅಲ್ಲಿ ಹೋಗಿ ಅದನ್ನು ಧರ್ಮಕ್ಕೆ ಕಳ್ಕೊಳ್ಬೇಡ. ಧರ್ಮಕ್ಕೆ ಯಾವುದು ಕಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಬಿಸಣ್ಣ, ಹೋಗಬೇಡ. ಒಂದು ಮಾತು ಹೇಳ್ತೇನೆ, ಏನು? ನಾನು ಅಲ್ಲಿಗೆ ಹೋಗುವುದೇ. ಕಾರ್ತವೀರ್ಯನಲ್ಲಿ ಕಾಳಗವನ್ನು ಮಾಡುವುದೇ. ನಮ್ಮ ಕಾಳಗದಲ್ಲಿ ಆತನನ್ನು ಸೋಲಿಸದಿದ್ರೆ ನಾನು ದಶಕಂಠನಲ್ಲ.
ಕೈಕಸ ಪುತ್ರನಲ್ಲ, ನಿನಗಿಂತ ಮೊದಲು ಹುಟ್ಟಿದವ. ಅಲ್ಲ, ಒಂದು ವೇಳೆ ನೀನಲ್ಲಿ ಸೋತರೆ ನೀನೇ ನಾನು ಅಪ್ಪನಿಗೆ ಹುಟ್ಟಿದವ ಅಲ್ಲ ಅಂತ ಹೇಳಿದ ಹಾಗೆ ಆಗೋದು. ನಾಲಿಗೆ ಸಿಕ್ಕಿದ್ದಾರೆ ನಿನ್ನದು. ಅಲ್ಲ, ನೀನೇ ಹಾಗೆ. ನಾನು ಸೋಲುವುದಕ್ಕೆ ಕುಂಟೇನು? ನನ್ನ ಅಪ್ಪ ಅವ ಅಲ್ಲ, ನನ್ನ ಮೇಲೆ ನನಗೆ ಆತ್ಮವಿಶ್ವಾಸವಿದೆ, ಗೊತ್ತಾಯ್ತಲ್ಲ. ಕೆಲವೊಮ್ಮೆ ಅದು ಹೆಚ್ಚಾಗ್ತದೆ. ಹೆಚ್ಚಾದ್ರೆ ಏನು ಆಗುವುದಿಲ್ಲ. ನಾವು ಎಷ್ಟು ಸಾವಿರ ಕಾಲ ಬದುಕುತ್ತೇವೋ ಅಷ್ಟು ಕಾಲವು ನಾವು ಸ್ವಾಭಿಮಾನ ಇರಬೇಕು. ನೋಡು, ನೀನು ತುಂಬಾ ಕಷ್ಟಪಟ್ಟಿದ್ದು, ಈಗ ಒಂದು ಸ್ಥಿತಿಗೆ ಬಂದಿದ್ದು, ಇನ್ನೂ ಮತ್ತೆ ಬೇಡದ್ದು ಮಾಡುವುದಕ್ಕೆ ಹೋಗಿ ಪಾಪ ಅತ್ತಿಗೆಗೆ ಯಾಕೆ ಸುಮ್ಮನೆ ತೊಂದರೆಗಳು? ಯಾವ ಅತ್ತಿಗೆಗೆ ಏನಾದ್ರೂ ಕಷ್ಟ ಕೊಟ್ಟಿದ್ದೇನೆ? ಪಾಪ ಏನಾದ್ರೂ ಹೇಳಿದ್ದಾಳೆ ನಿನಗೆ? ಅಲ್ಲ, ನೀನು ಮನೆಯಲ್ಲೇ ಇರುವುದಿಲ್ಲ, ಯಾವತ್ತೂ ತಿರುಗಾಟಕ್ಕೆ ಹೋಗುದು. ದಿನ ಮನೆಯಲ್ಲಿ ಇರುವಣ್ಣ. ಯಾವುದಕ್ಕೆ ಮನೆಯಲ್ಲಿ ಅತ್ತಿಗೆ ಒಟ್ಟಿಗೆ ಸುಮ್ಮನೆ ಮಾತಾಡ್ಲಿಕ್ಕೆ. ಹೌದಯ್ಯ, ಮಾತನಾಡಿ ನನ್ನ ನಾಲಿಗೆ ಅಲ್ವಾ ಹಾಳಾಗುವುದು. ಒಂದು ಮಾತು ಹೇಳ್ತೇನೆ, ನಾನು ಹೋಗಿ ಬರುವಲ್ಲಿಯವರೆಗೆ ನೀನಿಲ್ಲಿಯೇ ಇರಬೇಕು. ಯಾಕೆ? ಆರತಿ ಬೆಳಗುವುದಕ್ಕೆ. ಇಲ್ಲಿ ಯಾರಿಗೆ? ನನಗೆ. ನೀನು ಬರುವಾಗ ಗೊತ್ತಾಯ್ತಲ್ಲ, ಯುದ್ಧ ಮಾಡಿ ಜಯಿಸಿ ಬರ್ತೇನೆ, ಅಷ್ಟರವರೆಗೆ ಇಲ್ಲಿಯೇ. ಅಲ್ಲ, ನಾನು ಆರತಿ ಮಾಡಬೇಕಾಗಿಲ್ಲ. ಯಾಕೆ? ನಿನಗೆ ಅಲ್ಲೇ ಮಂಗಳಾರತಿ ಆದ್ರೆ ಅಲ್ವಾ ಹಣ್ಣು ತಂದು ಕೊಡ್ತೇನೆ. ಯಾಕೆ ಗೊತ್ತುಂಟೆ? ನೀನು ದೇವರಲ್ಲ. ಹೌದು, ಆದ ಕಾರಣ ನಿನಗೆ ಮಂಗಳಾರತಿ. ಅದಕ್ಕಾಗಿ ಪ್ರಸಾದವಾಗಿ ಹಣ್ಣು ಕಾಯಿ ಕೊಡ್ತಾರೆ, ನಿನಗೆ ತಂದು ಕೊಡ್ತೇನೆ. ಮನುಮಧಾರಿ ಎಂತಹ ಆಕ್ರಮಣ ಮಾಡಿದಂತ ನನಗೆ ಎದುರಾಳಿಯಾಗಿ ಒಬ್ಬ ಇದ್ದಾನಂತಾದ್ರೆ ನಾನು ಅವನನ್ನು ಸುಮ್ಮನೆ ಬಿಡುವುದಕ್ಕುಂಟೆ? ನಮಗವನ ಲೆಕ್ಕನೇ ಅವಲ್ಲ. ಹಾಗಾದ್ರೆ ಏನು ಮಾಡೋಣ? ನನ್ನ ಕುಲದೇವರಾದಂತಹ ಶಂಕರನನ್ನು ಧ್ಯಾನಿಸಿ ಇಲ್ಲಿದ್ದಂತಹ ಸೇನೆಯನ್ನೆಲ್ಲ ಸೇರಿಸಿಕೊಂಡು ನಡಿತೇವಾಗಿ ಬದಿಗೆ. ಸರಿಯಾಟ ಬೀಳು, ಸಕ್ಕಟ್ಟವನಿಗೆ. ಯಾಕೆ ನಿನ್ನ ಅಪ್ಪ ಸತ್ತನ? ಕೊಡ್ಬೇಕು ಅಂತ ಇತ್ತು. ಏನು? ನಮ್ಮ ಕುಟುಂಬದವರೆಲ್ಲ ಒಟ್ಟಾಗುದಿಲ್ಲ. ಈ ಸಲ ಖಂಡಿತ ಕೊಡ್ತೇನೆ. ನಿನ್ನ ಮುಖವನ್ನು ನೋಡುವ ಕೊಡುವವನ ಹಾಗೆ ಕಾಣ್ತೀಯ ನೀನು. ಆ ಮಗನ ಯಾರಿಗಾದ್ರೂ ಕೊಟ್ಟಿದ್ದೆ ಮೊದಲು? ನನ್ನ ಪರಿಚಯ ನಿನಗಿಲ್ಲ? ಲಂಕೇಶ. ಓ, ಲಂಕೇಶ ನೀನೆ? ಹೌದು. ಹೇಗೆ ನಡೀತಾ ಉಂಟು? ಯಾವುದು ಯಾವುದು ಲಂಕೇಶ ಯಾವುದು? ಅಲ್ಲಿ ವ್ಯವಹಾರ ಉಂಟು. ಕನಕಲಂಕೆ ಗೊತ್ತಾ? ಶ್ರೀಲಂಕೆ. ಶ್ರೀಲಂಕಾ. ಅಲ್ಲಿಗೆ ಅಧಿಕಾರಿ ನಾನು. ಶ್ರೀಲಂಕಾದವರ? ನಿಮ್ಮ ಹೆಸರು? ಕೇಳಿದ್ದೇನೆ, ರಾವಣೇಶ್ವರ ಅಂತ ಹೇಳಿ. ಹೌದು. ಏನು ಅಂತ? ಸಂದೇಶಚರ, ಈಗಲೇ ನೀನು ಒಳಗೆ ಹೋಗಬೇಕು. ಯಾಕೆ? ನಿನ್ನ ಒಡೆಯನಾದಂತಹ ಕಾರ್ತವೀರ್ಯನೆಂಬ ವಿಷಯವನ್ನು ಹೇಳಬೇಕು. ಲಂಕಾಧಿಪತಿ ರಾವಣೇಶ್ವರ ಸೇನಾ ಸಮೇತರಾಗಿ ನಿಮ್ಮಲ್ಲಿ ಕಾಳಗವನ್ನು ಮಾಡುವುದಕ್ಕೆ ಬಂದಿದ್ದಾರೆ. ಬರ ಹೇಳು. ಯಾತು ದಾನೇಂದ್ರ ಕೇಳಿ ಮಲಗರಲಿ ಭೂತಲೇಶ್ವರನು ಮಾತ ಸರಮನ ಕೇಳಿ ಬೇದಿಯನು ಬರುವ ಅಲೆಗಳಿಗೆ ನೀ ಉಗ್ರಾಣಿ ನಿನ್ನ ಅಪ್ಪ ದಾನವಾಗ್ರಣಿ. ಈಗ ನಮ್ಮ ಮಹಾರಾಜರನ್ನು ನೋಡ್ಬೇಕು ಅಂತ ಬಂದ. ಹೌದು. ಇಲ್ವಲ್ಲ ಇಲ್ವಲ್ಲ. ನಾನು ಬರುವ ವಿಷಯ ತಿಳಿದು ಓಡಿ ಹೋಗಿದ್ದಾನ? ಮತ್ತೆ ನೀವು ಬರುವ ಸುದ್ದಿ ಸಿಕ್ಕಿ ಹೊಡಿದ್ದಲ್ಲ. ಅವರು ಅವರ ಹೆಂಡತಿಯರ ಜೊತೆಯಲ್ಲಿ. ಹೆಂಡತಿಯರು? ಹೌದು. ಎಷ್ಟು? ಅವರಿಗೆ ಇದು ಜನ 500 ಅವನಿಗೆ ಎಲ್ಲಿ ಹೋಗಿದ್ದಾನೆ? ಎಲ್ಲ ಸೇರಿ ಇಂದುವಿಂದೊಗೆದ ನಮ್ಮದಿ ಎಂಬ ನದಿಗೆ ಜಲ ಕೇಳಿಗಾಗಿ ಹೋಗಿದ್ದಾರೆ. ಇವತ್ತು ಹೋಗಿದ್ದಾರೆ.
ನಾಳೆ ಜಲಕ್ಕೆ ನಾಡ್ದು ಬರ್ತಾರೆ. ಅಲ್ಲಿ ತನಕ ನಿಮಗೆ ವಿಶ್ರಾಂತಿಗೆ ವ್ಯವಸ್ಥೆ ಉಂಟು. ಚಂದ್ರನಿಂದ ಹುಟ್ಟಿದಂತಹ ನರ್ಮದಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗಿ ನನಗೆ ನಿಲ್ಲುವುದಕ್ಕಾಗುವುದಿಲ್ಲ. ಏನು ವ್ಯವಸ್ಥೆ? ಹೋಗಿ ಮಲಗಿ, ಎಲ್ಲಿ ಗಾಳಿ ಬರ್ತದೆ. ಎಲ್ಲಿ ಅದು? ಮತ್ತೆ ಊಟದ ವ್ಯವಸ್ಥೆ ಉಂಟು. ಇಲ್ಲಿ ಮೇಲೆ ಮಲಗಿದ್ರೆ ನೀನು ನನ್ನ ಜೊತೆ ಮಲಗಬೇಕು. ನಾವು ಇಬ್ಬರು ಒಟ್ಟಿಗೆ ಬೀಳುವ. ಮತ್ತೇನು ನೋಡಿ ಅಲ್ಲಿ ಕಟ್ಟಡ ನೋಡಿ. ಅಲ್ಲಿ ಮತ್ತೆ ನಿಮಗೆ ಊಟಕ್ಕೆ ಎಂತದ್ದು ಏನ್ ಬೇಕು? ಸಸ್ಯಾಹಾರ ಮಾಂಸಾಹಾರ? ಏನ್ ಕೊಡ್ತೀನಿ? ಸಸ್ಯಾಹಾರ ಆದ್ರೆ 2 ಕಾಲಿಂದ ಉಂಟು. ಸಸ್ಯಾಹಾರ ಆದ್ರೆ 2 ಕಾಲಿಗೆ 4 ಕಾಲಿಂದ ಉಂಟು. ಇದ್ದಾರೆ ಅವರು ನೊಟ್ಟಿಗೆ ಇದ್ದಾರೆ. ಅದೆಲ್ಲ ಉಂಟು. ಎಂತದಾಗಬೇಕು? ನಿನ್ನ ಆತಿಥ್ಯವನ್ನು ಸ್ವೀಕಾರ ಮಾಡುವುದಕ್ಕೆ ಬಂದವನಲ್ಲ ನಾನು. ಕುಡಿತೀರಾ? ನೋಡೋಣ, ಅದು ಮತ್ತೆ ಯೋಚನೆ. ನನಗೆ ಈಗಲೇ ಅದನ್ನು ನೋಡ್ಬೇಕು. ಹೋಗಿ ಹೇಳ. ಹೌದಾ? ಯಾಕೆ ನರ್ಮದಾ ನದಿ ಅಲ್ಲಿಗೆ ಹೋಗಿ ಹೇಳು. ನೀನು ಬರ ಹೇಳು. ನಾನು ಅನ್ನೋದಿಲ್ಲ, ನನಗೆಲ್ಲಿ ಹೊಣೆಗಾರಿಕೆ ಉಂಟು. ಹೌದಾ? ಯಾರು ಬಂದ್ರು ಅವರಿಗೆ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಾನು ಬಿಟ್ಟು ಇಲ್ಲಿಯ ರಕ್ಷಕನಾಗಿ ನೀ ಹೌದು. ಹೋಗುವುದಕ್ಕೆ ಸಮಯವಿಲ್ಲ. ಇಲ್ಲ, ಇಲ್ಲ. ಹಾಗಾದ್ರೆ ನಾನೇ ಅಲ್ಲಿಗೆ ಹೋಗ್ತೇನೆ. ಗೊತ್ತಾಯ್ತಲ್ಲ? ಅವರನ್ನು ನಾನೇ ಕಾಣ್ತೇನೆ. ಅನಿಧರಳು ಮಧ್ಯಾಹ್ನ ಕಂಡು ವಿರಚಿಸುವ ಶಂಕರನ ಪೂಜೆಯ ವಿರಚಿಸುವ ಶಂಕರನ ಪೂಜೆಯ ಮಿರಿವ ಮರಳಿಗೆ ಮಾಡಿ ಕುಳಿತನು ನರ್ಮದ ನರ್ಮದಾನಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲಿಯೂ ಕಾಣುವುದಿಲ್ವಲ್ಲ ಆ ಕಾರ್ತವೀರ್ಯ. ಹಾಗಾದ್ರೆ ಎಲ್ಲಿ ಹೋದಂತ ಬಹಳಷ್ಟು ಸುತ್ತಾಡಿದೆ, ಅತ್ತಿಂದಿತ್ತ ಸಂಚಾರ ಮಾಡಿದೆ, ಆದರೂ ಕಾಣುವುದಿಲ್ಲ. ಹಾಗೆ ದೃಷ್ಟಿಯನ್ನು ಮೇಲೆ ಹಾಯಿಸ್ತೇನೆ. ಹೊತ್ತು ಮಧ್ಯಾಹ್ನವಾಗಿದೆ, ನಡುನೆತ್ತಿಗೆ ಬಂದಿದ್ದಾನೆ ಸೂರ್ಯ. ಈ ಹೊತ್ತಿನಲ್ಲಿ ನಾನು ಮಾಡಬೇಕಾದಂತ ಕರ್ತವ್ಯ ಶಿವಪೂಜೆ. ದಿನ 3 ಹೊತ್ತು ಶಿವಪೂಜೆ ಮಾಡದೆ ನಾನು ಆಹಾರವನ್ನು ಸೇವಿಸುವವನಲ್ಲ. ಈ ಹೊತ್ತಿನಲ್ಲಿ ಯಾವುದೇ ಕಾರ್ಯವಾಗಬೇಕು ಅಂತಾದ್ರೂ ಶಿವಪೂಜೆಯನ್ನು ಮಾಡಲೇಬೇಕು. ಅದಕ್ಕಾಗಿ ಈ ನರ್ಮದಾ ನದಿಯ ತಟದಲ್ಲಿ ಮಿಂದು ಶುಚಿರ್ಭೀತನಾದೆ. ಆಮೇಲೆ ಮಳವ ಲಿಂಗವನ್ನು ರಚಿಸಿದೆ. ಅಲ್ಲಲ್ಲಿ ಇದ್ದಂತಹ ಪುಷ್ಪವನ್ನೆಲ್ಲ ತಂದು ಅರ್ಚಿಸಿದೆ. ಭಜನೆಗೆ ಕುಳಿತುಕೊಳ್ತೇನೆ. ಜಯ ನೀರಾಟವಾಡುವ ಬಾರೆ ಪ್ರಿಯೆ, ನೀರಾಟವಾಡುವ ಬಾರೆ ಪ್ರಿಯೆ, ಸಾರಸಮುಖಿ ಬೈಯಾರೆ ಪ್ರಿಯೆ, ಸಾರಸಮುಖಿ ಬೈಯಾರೆ ಪ್ರಿಯೆ. सारसमुखी भैया रे प्रिय, सारसमुखी भैया रे प्रिय, ये रे बेगना पीर हारी मुनि लगे, ये रे बेगना पीर हारी मुनि लगे, नीने रिसुताडु अपार प्रिय, ये रे बेगना पीर हारी मुनि लगे, नीने रिसुताडु अपार प्रिय.
ಲಾಲಿಸಿ ಕೇಳು ನೀರಿಲ್ಲ ಬಲ್ಲ ನೀರ ಲಾಲಿಸಿ ಕೇಳು ನೀರಿಲ್ಲ ಬಲ್ಲ ನೀರಿಲ್ಲವಾದರೆ ನೀರಾದ ಸಲ್ಲ ನೀರಿಲ್ಲವಾದರೆ ನೀರಾದ ಸಲ್ಲ ನಾವಾಡುವವರಲ್ಲವೇ ಇದರೊಳು ಫಲವಿಲ್ಲ ನಾವಾಡುವವರಲ್ಲ ಇದರೊಳು ಫಲವಿಲ್ಲ ನೀರಾಲಿಸಿಕೆವು ನೀರಿಲ್ಲ ಬಲ್ಲ ನೀರಿಲ್ಲವಾದರೆ ನೀರಾಟ ಸಲ್ಲ ಆಟ ಸಾಕು, ಆಟ ನನಗೆ ಆಟ ಸಾಕು ಅಂತಾಗ್ಲಿಲ್ಲ, ಇನ್ನೂ ಬೇಕು. ಸಾಕು. ನಿಮ್ಮ ಒತ್ತಾಯಕ್ಕೆ ಮಣಿದು ನಾನು ಬಂದದ್ದು ಈ ಆಟಕ್ಕೆ. ಎಷ್ಟು ಹೊತ್ತಾಯ್ತು ಆಟ ಸಾಕು ಅಂತ ನಿಲ್ಲಿಸಿ. ಆರಂಭ ಶೂರರು. ನನಗೆ ಸಾಕು ಅಂತಾಗ್ಲಿಲ್ಲ, ನಿಮಗಾಗಿ ಬಂದದಲ್ವ ನಾನು. ಸಾಕು ಅಂತ ಹೇಳಲಿಕ್ಕೆ ಕಾರಣ ಇಲ್ಲದೆ ನಾವು ಸಾಕು ಅಂತ ಹೇಳಿದ್ದ. ನೀರಾಟ ಪ್ರಾರಂಭ ಮಾಡಿದ್ದೇವಷ್ಟೇ. ಇಲ್ಲ ಸ್ವಾಮಿ. ನೀನಲ್ವ ಹೇಳಿದ್ರಿ ಇಂದು ಒಗೆದ ನರ್ಮದಾ ನದಿಗೆ ಹೋಗುವ ನೀರಾಟ ಆಡುವ ಅಂತ. ಹೌದು, ಹಾ. ನೀವು ಬಹಳ ಉತ್ಸಾಹದಿಂದ ನಮ್ಮನ್ನು ನರ್ಮದೆಯ ಬಗ್ಗೆ ಎಷ್ಟೆಲ್ಲ ವ್ಯಾಖ್ಯಾನ ಮಾಡಿದ್ರಿ. ಆಟ ಬೇಕು ಅಂತಲೇ ಹೇಳಿದವಳು ಇವಳೆ. ಹಾ. ಆದ್ರೆ ಆಟಕ್ಕೆ ಬಂದ ಮೇಲೆ ಗೊತ್ತಾಯ್ತು ಇಷ್ಟು ಕಷ್ಟ ಉಂಟು ಅಂತ. ಅಲ್ಲ ಸ್ವಾಮಿ, ನೀರೇ ಇಲ್ಲವಲ್ಲ. ಕಷ್ಟ ಉಂಟು ಅಂತಲ್ಲ, ಅವಳ ಅಪ್ಪನಲ್ಲಿ ಕೇಳಿದ್ರೆ ಎಷ್ಟು ಅನುಭವ ಹೇಳಿ ಯಾರು ಆಟದ ಅನುಭವ ಅವನಿಗೆ ಅಲ್ಲ. ನಿಜವಾಗಿ ಹೇಳಿ ಇಲ್ಲಿ ಕೇಳಿ ಸ್ವಾಮಿ, ಏನೇ ನೀರೇ ಇಲ್ಲವಲ್ಲ. ನಾವು ನರ್ಮದೆಗೆ ಇಳಿದ್ರೆ ಬೆಣ್ಣೆ ಮುದ್ದೆ ಹಾಗೆ ಆಗುತ್ತೇವೆ, ಹಾಗಾಗಿ ನಾವು ನರ್ಮದೆಗೆ ಹೋಗುವ ಅಂತ ಹೇಳಿದ್ವಿ. ಈಗ ಈಗ ಬೆಣ್ಣೆ ಮುದ್ದೆ ಎಲ್ಲ ಕರಗಿ ಹೋಗಿದೆ. ನೀರಾಟ ಮಾಡಲು ನೀರು ಬೇಕಲ್ಲ ಸ್ವಾಮಿ, ನೀರೇ ಇಲ್ಲ. ಇಷ್ಟು ನೀರು ಉಂಟಲ್ಲ, ಎಲ್ಲಿ ಮೊಣಕಾಲಿನವರೆಗೆ ಮಾತ್ರ ನೀರು. ಈಗ ಇರುವ ನೀರಿನಲ್ಲಿ ಒಂದು ಸಮಾಧಾನ ಪಟ್ಟುಕೊಳ್ಳುದಪ್ಪ. ಈಗ ಆಗುವುದಿಲ್ಲ ಸ್ವಾಮಿ. ಇರುವ ನೀರಿನಲ್ಲಿ ನೀರಾಟ ಆಡಿದ್ರೆ ಏನಾದ್ರು ನಾಚಿಕೆ ನೋಡು ಚದುರನೆ ಯೋಜನೆ ಮಾಡು ಹೇ ಚದುರನೆ ನಾಲೋಚನೆ ಮಾಡು ನೀರಲಾಲಿಸಿ ಕೇಳು ನೀರಿಲ್ಲ ಬಲ್ಲ ಇರುವ ನೀರಿನಲ್ಲಿ ಸಮಾಧಾನ ಪಟ್ಟುಕೊಂಡು ಜಲಕ್ರೀಡೆಯನ್ನು ಮುಂದುವರಿಸಿದ್ರೆ ನಿಮಗೇನಾಗುತ್ತದೆ? ಆಡುವುದಕ್ಕೆ ಮನಸ್ಸಿಲ್ಲದೆ ನಾವು ಹಾಗೆ ಆಡಿದ್ದೇವೆ ಎಂದು ನೀವು ಇದು ಭಾವಿಸಬಾರದು. ಹಿಂದೆ 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 ಹೋಗುತ್ತೆ, ಹಿಂದೆ ಹೋಗುತ್ತೆ. ಕಾರಣ ಉಂಟು ಸ್ವಾಮಿ. ಮೊಣಕಾಲಿನವರೆಗೆ ನೀರು ಉಂಟು. ನಾವು ಇಷ್ಟೊಂದು ಮಂದಿ ಇದ್ದೇವೆ. ಅದರಲ್ಲಿಯೂ ನೀವು ಮೀಸೆ ಹೊತ್ತ ಗಂಡಸರು ನೀವು ಹೇಗೂ ಸ್ನಾನ ಮಾಡಿದ್ರು ಆಗ್ತದೆ ಸ್ವಾಮಿ. ನಮಗೆ ಮೊಣಕಾಲಿನವರೆಗೆ ನೀರಿದ್ರೆ ಸ್ನಾನ ಮಾಡ್ಲಿಕ್ಕೆ ಆಗ್ತದಾ? ಯಾಕಾಗುದಿಲ್ಲ? ಆಗುದಿಲ್ಲ. ನೋಡಿದ್ರ ಆ ನರ್ಮದೆಯ ದಂಡೆಯಲ್ಲಿ ಎಷ್ಟು ಜನ ಹೋಗ್ತಾರೆ ಬರ್ತಾರೆ, ಅದಕ್ಕೆ ಆಡುವುದಿಲ್ವ ಸ್ವಾಮಿ? ನಾವು ಸ್ತ್ರೀಯರಲ್ವಾ? ನಿನಗೆ ಒಂದು ಗಂಡನ ಮುಂದೆ ನಾಚಿಕೆ ಅಂತಂತ ನಿನಗೆ? ಗಂಡನ ನಾವೆಲ್ಲ ಬೇಕಾದಷ್ಟು ಬಂದು ವ್ಯವಸ್ಥೆ ಮಾಡಿ ಬಂದದ್ದಲ್ವ? ಗಂಡನ ಮುಂದೆ ನಾಚಿಕೆ ಅಂತ ಅಲ್ಲ ಸ್ವಾಮಿ, ನೋಡುವವರು ಹೇಗೆ ಸ್ವಾಮಿ? ನಿನಗೆ ನಿರ್ಭೀತಿಯಿಂದ ಜಲಕೇರಿಯಲ್ಲಿ ತೊಡಗಿಸಿಕೊಳ್ಬೇಕು ಅಂತಾದ್ರೆ ಎಷ್ಟು ಪ್ರಮಾಣ ನೀರು ಬೇಕು? ಎದೆಯ ಪರ್ಯಂತರ ನೀರು ಬೇಕು ಸ್ವಾಮಿ. ಯಾರು ಬರಿ ಅಂತಾರ? ನಮ್ಮ ಇನ್ನು ಎತ್ತರದವಳಿದ್ದಾಳೆ, ಅವಳ ಎದೆ ಬರಿ ಅಂತಾರ ಅಂದ್ರೆ ನೀನು ಮುಳುಗಿ ಹೋಗುದಿಲ್ಲ. ನೀವಿದ್ದೀರಲ್ಲ, ಒಂದು ಪ್ರಮಾಣದಲ್ಲೂ ನೀರು ಬೇಕು ಅಂತ ಹೇಳೋದು ಎದೆ ಬರಿ ಅಂತಾರ ಅಂತ. ಇದು ನೀರಾಟ ಆಗ್ತದೆ, ಇದು ಮರುಳಾಟ ಆಗ್ತದೆ. ಯಾರು ಮಾನವನ್ನು ಉಳಿಸಿಕೊಂಡು ಬದುಕುತ್ತಾಳೆ ಅವಳಿಗೆ ಮಾತ್ರ ಕೀರ್ತಿರುವಂತದ್ದು. ನನ್ನ ಮಡದಿರಾದಂತಹ ನೀವೆಲ್ಲರೂ ಮಾನಿನ್ಯರೇ, ನಿರ್ಭೀತಿಯಿಂದ ಜಲಕೇಳಿಯಲ್ಲಿ ತೊಡಗಿಸಿಕೊಳ್ಬೇಕು ಅಂತಾದ್ರೆ ಎದೆ ಪ್ರಮಾಣ ಇರಬೇಕಲ್ಲ. ಜಲಕೇಳಿ ತೊಡಗುವಾಗಷ್ಟು ನೀರಿತ್ತು, ಈಗ ಯಾಕೆ ಇಲ್ಲ ಅಂತ ಗೊತ್ತಾಗೋದಿಲ್ಲ. ದೊಡ್ಡದೆಲ್ಲ ಬಿಡಿ, ಬೇಕಾದಂತೆ ವ್ಯವಸ್ಥೆಯನ್ನು ಮಾಡಿಕೊಡುವುದಕ್ಕೆ ದತ್ತಾತ್ರೇಯ ಗುರುಗಳ ಅನುಗ್ರಹ ವಿಶೇಷದಿಂದ ನಾನು ಸಮರ್ಥನ ಇದ್ದೇನೆ, ಸಹಸ್ರ ಬಾಹುವಾಗಿದ್ದೇನೆ. 500 ಕೈಗಳಿಂದ ಹರಿತಿರುವಂತಹ ನೀರಿಗೆ ಕಟ್ಟೆಯನ್ನು ಕಟ್ಟಿದ್ದೇನೆ, ಉಳಿದ 500 ಕೈಗಳಿಂದ ಜಲಕೇಳಿಯಲ್ಲಿ ತೊಡಗಿಸಿಕೊಳ್ತೇನೆ. ಈ ಕ್ಷಣವೇ
ಹರಿಯುವ ನದಿಗಿದ ಕಟ್ಟೆಯನ್ನು ನಾನು ಮಾಡಿದಂತಹ ಲಿಂಗ ನೀರಿನಲ್ಲಿ ಕೊಚ್ಚಿ ಹೋಗುತ್ತಾ ಇದೆ, ಪೂಜೆಗೆ ಭಂಗವಾಗಿದೆ. ಕಾರಣ ಏನು ಅಂತ ನೋಡಿ ಏನು ನಾನು ನೋಡಿದೆ. ಯಾವುದನ್ನು ನೋಡಿದೆ? ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ನದಿಯಲ್ಲಿ ನಿಂತುಕೊಂಡು ತನ್ನ ಒಂದು ಬದಿಯ ಕೈಯನ್ನು ಎಲ್ಲ ನದಿಗೆ ಅಡ್ಡವಾಗಿಟ್ಟಿದ್ದಾನೆ, ಮತ್ತೊಂದು ಬದಿಯ ಕೈಯಿಂದ ಹೆಣ್ಣು ಮಕ್ಕಳ ಕೂಡಿಕೊಂಡು ಅಲ್ಲಿ ಕಾರಣ ಅಂತಾದ್ರೆ ಈ ಕ್ಷಣದ ಅವನಿಗೆ ತಕ್ಕಂತ ಶಿಕ್ಷೆಯನ್ನು ಕೊಡಬೇಕು. ಯುದ್ಧ ಸನ್ನದ್ಧರಾಗಿ ನಡೆಯುತ್ತಾರೆ. ಜಲ ಕೇಳಲು ತೊಡಗಿಸಿಕೊಳ್ಳುತ್ತಿರುವಂತಹ ಈ ಕಾಲಕ್ಕೆ ಕೇಳಿಸುತ್ತಾ ಇದೆಲ್ಲ ಘಟೆ ಏನೋ ಸದ್ದು ಗದ್ದಲ, ಯಾರೋ ಅಪರಿಚಿತರ ಆಗಮನವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಜಲ ಕೇಳಲು ಮುಂದುವರಿಸುವ ಹಾಗಿಲ್ಲ. ಹಾಗಾಗಿ ಎಲ್ಲರೂ ದಡವನ್ನು ಸೇರಿ ವಸನ ಭೂಷಣಗಳನ್ನು ಧರಿಸಿಕೊಳ್ಳಿ. ಆಗದೆ ಸ್ವಾಮಿ ನೀವು ಹೋಗುದಾದ್ರೆ ನಮ್ಮವನಾಗಿರಬಹುದು, ನಮ್ಮ ವಿರೋಧಿಯೂ ಆಗಿರಬಹುದು. ಒಂದು ವೇಳೆ ವಿರೋಧಿ ಆಗಿದ್ದಲ್ಲಿ ಅವನನ್ನು ವಿರೋಧಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಗಳೊಂದಿಗೆ ನಾನು ಹೊರಡಬೇಕಾಗುತ್ತದೆ. ಯುದ್ಧೋಷ್ಣವಾದಂತಹ ಕವಚ, ಸಿಂಜಿನಿ ಬಿಗಿದಂತಹ ಬಿಲ್ಲು, ಬಾಣದ ಬಿಗಿದಂತಹ ಬತ್ತಳಿಕೆಯನ್ನು ನನಗೆ ಬಿಗಿದಿದ್ದೇನೆ. ಕಿಗ್ಗಟ್ಟಿನ ಕಠಾರಿ ಸಿದ್ಧವಾಗಿದೆ. ಈ ರೀತಿ ಯುದ್ಧೋಷ್ಣ ವ್ಯವಸ್ಥೆಯೊಂದಿಗೆ ಮುಂದುವರಿಯುತ್ತಿದ್ದೇನೆ. ಎಲ್ಲರೂ ಜನದಲ್ಲಿ ನೋಡಿ
ನೀನೊಬ್ಬ ವಸುಮತೀಶ ಎಂಬುದನ್ನು ಅರ್ಥವಿಸಿಕೊಂಡೆ. ಯಾರು ನೀನು? ನಿನ್ನ ಊರಾವುದು? ಹೆಸರೇನು? ಹೇಳಯ್ಯ. ಅದನ್ನ ಕೇಳು ಎಂಬುದು ನಿನ್ನನ್ನು ನೋಡುವಾಗಲೇ ಅರ್ಥವಾಗುತ್ತದೆ. ಹೇಗೆ? ನಿನ್ನ ವೇಷಭೂಷಣ, ಮಾತಿನ ಕ್ರಮ, ಮುಖ ಲಕ್ಷಣ, ಇದರಿಂದ ಒಬ್ಬ ಅಸುರ ಅಂತ ತೀರ್ಮಾನಿಸಿಕೊಂಡೆ. ಅಸುರ ಏನು? ವರ್ತಮಾನ ಕಾಲದಲ್ಲಿ ಚಕ್ರವರ್ತಿಯಾಗಿ ಬರೀತಾ ಇದ್ದೇನೆ. ಮಹಿಷ್ಮತಿಯ ಧರೆ, ಕೃತವೀರ್ಯ ಭೂಪತಿಗಳ ಕುಮಾರ ನೀನು. ಕಾರ್ತವೀರ್ಯಾರ್ಜುನ ನಮ್ಮಂತಹ ಹೆಸರು. ಇದಿಷ್ಟು ನನ್ನ ಪರಿಚಯ. ನನ್ನನ್ನು ವಿಚಾರಿಸುತ್ತಿರುವಂತಹ ನೀನು ಯಾರು? ನನ್ನ ಅಪ್ಪ ವಿಶ್ವವಸು, ನನ್ನ ಅಜ್ಜ ಪೌಲಸ್ಯ ಬ್ರಹ್ಮ. ಅಯ್ಯ, ಬ್ರಹ್ಮವಂಶನನ್ನು ರಾವಣೇಶ್ವರನ. ಇದು ನಿನ್ನನ್ನು ನೋಡುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೆ. ನೀನು ಧೀರ? ಹೌದು. ಎಲ್ಲರೂ ಕೊಂಡಾಡುತ್ತಾರೆ. ಎಲ್ಲವರು ಎದೆತಟ್ಟಿ ಹೇಳಬೇಕು, ನಾನು ಧೀರ, ನಾನು ಶೂರ, ನಾನು ವೀರೆಂಬ ಹಾಗೆ. ಭರತ ಭೂಮಿಯಲ್ಲಿ ಹುಟ್ಟಿ ದೊರೆಯ ಧರ್ಮವನ್ನು ಉತ್ತರಿಸುವುದಕ್ಕೆ ಸಾಧಿಸುವುದಕ್ಕೆ ನಮ್ಮಂತಹ ವೀರರು ಸಹಕಾರಿಗಳಾಗಬೇಕು. ಧೀರತನಕ್ಕೆ ಒಳ್ಳಿತು ನನ್ನ ಹಾರೈಕೆ ಇದೆ. ದೂರದ ಲಂಕೆಯಲ್ಲಿ ಕಾಲ ಕಳೆಯುವವನು, ರಾಜಕೀಯದಲ್ಲಿ ತೊಡಗಿಸಿಕೊಂಡವನು, ಇಷ್ಟು ದೂರದ ಮಹಿಷ್ಮತಿಗೆ ನಿನ್ನನ್ನೇ ಕಾಣುವುದಕ್ಕೆ ಬಂದೆ. ನೀನೊಬ್ಬ ವೀರ ಎಂಬುದನ್ನು ತಿಳಿದೆ. ನಿನ್ನಲ್ಲಿ ಕದನವನ್ನು ಬಯಸಿ ಇಲ್ಲಿಗೆ ಬಂದೆ. ಯುದ್ಧ ಮಾಡು ಸುಲಭ ಬಯಸಿದೆ. ನಮ್ಮೊಳಗೆ ಏನು ಹಾಗೆ ಇಲ್ಲವಲ್ಲ? ಹಾಗೆ ಇಲ್ಲ. ಒಳಗೆ ವೈರವಿಲ್ಲದಿರುವಾಗ ಯಾಕೆ ಸುಮ್ಮನೆ ಕಾಲ ಕಾಳಗ ಮಾಡಲೇಬೇಕು. ನಾನೇ ನಿನಗಿಂತ ಮೇಲಾಗಬೇಕು. ಬೇಕೇ ಬೇಕು.
ಸಾಧ್ಯವ ಅಂತಹ ನನ್ನಲ್ಲಿ ದ್ರೋಹ ಬಯಸಿದ್ರೆ ಸಾಹಿತ್ಯವೇ ಪರಾಕ್ರಮಗಳಿದ್ದಾರಂತ ಕೇಳಿದ್ರೆ ಸಾಕು ಕಾಲಕ್ಕೆ ಸಮರಕ್ಕಾಗಿ ಆಗುವರು ನಿನ್ನ ಚರಿತ್ರೆಯನ್ನು ಬಲ್ಲ ನಾನು. ಹೌದೇ? ಒಂದು ಕಾಲಕ್ಕೆ ಪಾತಾಳ ಲೋಕವನ್ನು ಪ್ರವೇಶ ಮಾಡಿದಂತೆ ನಿನ್ನ ಪೂರ್ವಿಕರಾದಂತಹ ಬಲಿಯಲ್ಲಿ ಕಾಳಗವನ್ನು ಸಿಗುವುದಕ್ಕೆ ಅಲ್ಲಿ ಹೋದ ಸಂದರ್ಭದಲ್ಲಿ ತನ್ನ ಕೈಗೆ ಧರಿಸುವಂತಹ ಕಡಗ ಅದನ್ನು ನೆಲಕ್ಕೆ ಹಾಕಿ ಒಮ್ಮೆ ಎತ್ತು ಅಂತ ಹೇಳಿದಂತವನು ಎತ್ತುವುದಕ್ಕೆ ಸಾಧ್ಯವಾಗಿ ನೀನು ಬಿದ್ದು ವಿಲವಿಲ ಒತ್ತಾಡುವಾಗ ನಿನ್ನ ಹೆಡೆಮುಡಿ ಬಂಧಿಸಿ ಸೆರೆಮನೆಗೆ ತಳ್ಳಿದ್ದಾರಂತೆ. ವರವಿರೋಚನ ಪುತ್ರನಲ್ಲಿ ಬಂದಿಯಾಗಿ ಕಾಲವನ್ನು ಕಳೆದ ಹಾಗಲ್ಲ. ಅದು ಸಣ್ಣ ಕಥೆಯನ್ನು ದೊಡ್ಡದು ಮಾಡಿ ಹೇಳಿದ್ದು ಯಾರು? ಇಲ್ಲಿ ಅದೇ ರೀತಿಯ ಬಗೆಯಾದೀತು ಎತ್ತರ ಎತ್ತರ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಎಚ್ಚರ ಹೇಗೆ ರಣಭೂಮಿಯಲ್ಲಿ ನೋಡೋಣ. ಸರಿಯಾದಂತ ಶಿಕ್ಷೆಯನ್ನು ಕೊಡಬೇಕು. ಮಂತ್ರಾಸ್ತ್ರಗಳನ್ನೇ ಪ್ರಯೋಗ ಮಾಡಬೇಕು. ಇದೋ ಪರ್ವತಾಸ್ತ್ರ, ಇದೋ ಬೆಂಕಿಯಾಸ್ತ್ರ. ಸಾಧ್ಯವಾಗಿ ಹೋಗಿದೆ. ಹಾಗಾಗಿ ಇಷ್ಟರವರೆಗೆ ಹಣ ಕೊಟ್ಟ ಶಕ್ತಿಯನ್ನು ತೆಗೆಯಲಿಲ್ಲ. ಈ ಕ್ಷಣವೇ ತೆಗೆದು ಪ್ರಯೋಗಿಸಲು ಅರೆಘಳಿಗೆ ಮೂರ್ಛಿತವಾದೆ ತ್ರಿಮೂರ್ತಿಗಳ ಶಕ್ತಿ ಇದೆ. ದತ್ತಾತ್ರೇಯ ಗುರುಗಳು ಕೊಟ್ಟಂತಹ ದಿವ್ಯ ಶಕ್ತಿ ಅದನ್ನೇ ಸದಾಶಿವನ ಒಲುಮಯ. ಹೌದು. ಯಾವ ಸದಾಶಿವ? ಸದಾಶಿವನಿದ್ದಾನೆ, ಸುಬ್ರಹ್ಮಣ್ಯನಿದ್ದಾನೆ. ಹೌದಾ? ಕೊಟ್ಟಿದ್ದಾನ ಅನುಗ್ರಹ. ನಿನಗೆ ಅದುವೇ ಅಹಂಕಾರ. ನೀನನ್ನು ಸಿದ್ಧ ಕಟ್ಟೆಯಲ್ಲಿ ಕೂತ್ಕೊಳಿಸ್ತೇನ. ಮತ್ತೇನು ಮಾಡುದು? ನೀನು ಈ ಕಡೆಗೆ ಬಂದಿದ್ಯಲ್ಲ, ಈಗ ಏನಾದೆ?
ಹೋಗಿದ್ಯಾ ಹೇಗೆ? ಮಗ ಕರೀತಾನ. ಯಾವ ಮಗ? ಮಗ ನನ್ನ ಇಂದ್ರಾರಿ. ಸುರಪಾಲಜಿತು ಘಟಶ್ರಮರು ಹೌದು. ಎಲ್ಲ ರಣರಂಗದಲ್ಲಿ ಓಡಿ ಹೋಗಿದ್ದಾರೆ. ಹ? ಅವರಿವರ ಬಲ ಉಂಟು ಎಂಬ ಕಾರಣಕ್ಕಾಗಿ ಹ. ನೀನು ಅವಾಗ ಅಷ್ಟೆಲ್ಲ ಜನ ಇದ್ದಾರಂತೆಲ್ಲ ತೊಡಗಿದ್ದು. ಹೌದು, ಇಷ್ಟು ಜನ ಕಡಿಮೆ ಆಗ್ತದೆ ಅಂತ ಯಾರಿಗೆ ಗೊತ್ತಿತ್ತು? ನಿನ್ನದು ತೊಡಗುವಾಗೆಲ್ಲ ಹೋದ್ರಕ. ನನ್ನದು ತೊಡಗುವಾಗ ಅವರಿಗೆ ನಿದ್ದೆ ಬರ್ತದೆ ಮತ್ತೆ. ಎಲ್ಲ ಹೊರಟು ಹೋದ್ರು, ಅವರಿಗೆ ಬೇರೆ ಕೆಲಸ ಇಲ್ಲ. ಹೌದು ಅಲ್ವಾ? ನಿನಗೆ ನನಗೆ ಉದ್ಯೋಗ ಇಲ್ಲ ಅಂತ ಹೇಳಿ ಅದು. ಮತ್ತೆ ಇದು ಉದ್ಯೋಗ ಅಲ್ವಾ? ಎಂತದ್ದು ಉದ್ಯೋಗ? ನಿನಗೆ ಸಾರಿ ಸಾರಿ ಹೇಳಿದ ನಾನು, ದುರಬೇಡ ದುರಬೇಡ ಎಂಬ ಹಾಗೆ. ಹೌದು. ಕಾಲು ಕೆರೆದು ಸಮರಕ್ಕೆ ನೀನು ಈ ಕಾಲಕ್ಕೆ ಹ. ನನ್ನ ಬಂದಿಯಾದೆ. ಹ. ಸೊಕ್ಕಿನಿಂದಲೇ ಬಂದು ಹ. ದುರವನ್ನು ಎಸಗಿ ನನ್ನ ಕೈ ಸೆರೆಯಾದೆ. ಹೌದು. ನಿನಗೆ ಸೆರೆಯಾಳು ಗೊತ್ತಾಯ್ತಾ? ಸರಿ ಹೇಳು. ನಿನ್ನನ್ನು ಅನರ್ಹನನ್ನಾಗಿಸ್ತೇನೆ ನಾನು. ಯಾಕೆ? ಮತ್ತೆ ಬೇಡ ಬೇಡ ಬೇಡ. ಪೀಠಕ್ಕೆ ಏರ್ತೀಯಾ? ಏನು ಬೇಡ. ಪದವಿ ಉಂಟು ಅಂತ ಹೇಳ್ತೀಯಾ? ಇನ್ನು ಅದಲ್ಲ ಅಂತ ಮಾಡ್ತೇನೆ ನಾನು. ಸುರಪಾಲಜಿತು ಘಟಶ್ರವರು, ನಿನ್ನ ಕಿರಿಯರು ಜಾತಿ ಬಾಂಧವರು ಹ. ಎಲ್ಲರೂ ಓಡಿ ಹೋಗಿದ್ದಾರೆ. ಹೌದು. ಆದ್ರೆ ಹ. ಹಿಡಿದ ಕೂರಸಿಂದ ಹ. ನಿನ್ನ ತಲೆ ನಾನು ಬ್ರಾಹ್ಮಣ ಅಲ್ವಾ? ನಿನಗೆ ಆವಾಗ ನೆನಪಾಗ್ತದೆ. ಬ್ರಾಹ್ಮಣನ ತರ ಕರಿಬಾರ್ದು. ಆಗ ನಿನಗೆ ಪೆಟ್ಟು ಬೀಳುವಾಗ ನೆನಪಾಗುತ್ತದೆ. ಆದ್ರೆ ಬ್ರಾಹ್ಮಣ್ಯ ನಿನ್ನಲ್ಲಿ ಇಲ್ಲ. ಹ. ನಿನಗೆ ಬಂದದ್ದೆಲ್ಲ ಅಮ್ಮನ ಗುಣ. ಹೌದು. ಅಮ್ಮ ಕೈಕಸಾದೇವಿ ರಕ್ಕಸಿ, ನಿನಗೆ ರಾಕ್ಷಸಿ ಪ್ರವೃತ್ತಿ. ಆದ್ರೂ ವಿಶ್ರಮ ಸುಬ್ರಹ್ಮಣ್ಯನ ಗುಣ ಬರಲಿಲ್ಲ. ಹ. ದೊಡ್ಡದಲ್ಲ ಬಿಡು. ಹ. ನಮಗೆ ನೆನಪಿದೆ, ಗೊತ್ತಿದೆ. ಹ. ಗುರುಗಳಾದಂತಹ ದತ್ತಾತ್ರೇಯರು ಹೇಳಿದ್ದಾರೆ, ಹ. ಲೋಕದಲ್ಲಿ ಏನನ್ನು ಬೇಕಾದ್ರೂ ಸಾಧಿಸು ಮಗನೇ, ಹ. ಬ್ರಹ್ಮದ್ವೇಷ ಕಟ್ಟಿಕೊಳ್ಳಬೇಡ. ಬ್ರಾಹ್ಮಣರ ವಿರೋಧ ಕಟ್ಟಿಕೊಂಡ ದಿವಸವೇ ನಿನ್ನ ಅಂತ್ಯ ಎಂಬ ಹಾಗೆ. ಹಾಗಾಗಿ ನೆನಪಿದೆ, ಭೂತಳಾಮರ ವಂಶದಲ್ಲಿ ಹುಟ್ಟಿದ ಕಾರಣದಿಂದಾಗಿ ನಿನ್ನನ್ನು ಶಿಕ್ಷಿಸಲಾರೆ, ನಿನ್ನನ್ನು ಸೆರೆಮನೆಗೆ ತಳ್ತೇನೆ. ನೀನಲ್ಲ, ನಿನ್ನ ಅಪ್ಪ ಅಲ್ಲ, ಅಪ್ಪನ ಅಪ್ಪ ಯಾರಿದ್ದಾನೆ ನೋಡುವ. ಇದು ನಮ್ದಲ್ಲ. ಎಂತದ್ದು? ಗಾಡಿ ಬಿದ್ದು. ಚಂದ್ರಹಾಸ ಗಾಡಿ ನದಿಯೊಳಗೆ ಬರ್ತೇನೆ.